ಓಕೆ. ಹರೇ ಕೃಷ್ಣ. ಜ್ಞಾನ ಕರ್ಮ ಸನ್ಯಾಸ ಯೋಗ ಅಧ್ಯಾಯ 4 ದಿವ್ಯ ಜ್ಞಾನ. ಎಸ್, ಎಲ್ಲರೂ ನೋಡ್ತಾ ಇದ್ದೀರಿ. ಇದು ಭಗವದ್ಗೀತಾ ಯಥಾರೂಪ, ಆಸ್ ಇಟ್ ಈಸ್. ನೋಡಿ, ನಮ್ಮ ಆಚಾರ್ಯರು ಎ ಸಿ ಭಕ್ತಿವೇದಾಂತ ಸ್ವಾಮಿ ಶ್ರೀಲ ಪ್ರಭುಪಾದ್ ಅವರು 1965ರಲ್ಲಿ ಅಮೆರಿಕಕ್ಕೆ ಹೋದ್ರು. ಮತ್ತೆ ಒಂದು 10 ವರ್ಷದಲ್ಲಿ 108 ದೇವಸ್ಥಾನ ಕಟ್ಟಿದ್ರು ಇಡೀ ವರ್ಲ್ಡ್ ಅಲ್ಲಿ. ಆಗ ಅವರು ಫೇಮಸ್ ಆಗುವಾಗ ಒಬ್ಬಳು ನ್ಯೂಸ್ನವಳು ಬಂದ್ಲು, ಮೀಡಿಯಾದವಳು ಬಂದು, ಸ್ವಾಮೀಜಿ, ನೀವು ನಿಮ್ಮ ಈ ಸಕ್ಸಸ್ ಬಗ್ಗೆ ಸ್ವಲ್ಪ ಹೇಳಿ. ನೀವು 10 ವರ್ಷದಲ್ಲಿ 108 ದೇವಸ್ಥಾನ ಕಟ್ಟಿದ್ದೀರಿ, ಮತ್ತೆ ಲಕ್ಷಗಟ್ಟಲೆ ಭಕ್ತರನ್ನು ಮಾಡಿದಿರಿ, ಇದರ ರಹಸ್ಯವೇನು ಅಂತ ಕೇಳಿದರು. ಅದಕ್ಕೆ ಅವರು ಹೇಳಿದ್ರು, ಏನಿಲ್ಲ, ನನ್ನ ಗುರು ಹೇಳಿದಾಗ ನಾನು ಹೇಳಿದ್ದೇನೆ ಅಂತ. ಅದಕ್ಕೆ ಅವಳು ಹೇಳಿದ್ರು, ಇಲ್ಲ ಸ್ವಾಮೀಜಿ, ನೀವು ಮ್ಯಾಜಿಕ್ ಮಾಡಿದ್ದೀರಿ ನೋಡಿ ಇಷ್ಟೆಲ್ಲ. ಎಂತ, ನಾನೇನು ಮ್ಯಾಜಿಕ್ ಮಾಡಲಿಲ್ಲ, ಗುರು ಹೇಳಿದಾಗ ಹೇಳಿದ್ರು. ಮತ್ತೆ ನೀವು ಇದನ್ನು ಬರ್ದದಲ್ಲ ನೀವಲ್ಲ? ಅಲ್ಲ, ಇದು ಕೃಷ್ಣ ಬರ್ದದ್ದು. ನಾನು ಅಂದ್ರೆ ಶುದ್ಧ ಭಕ್ತರಲ್ಲಿ ನಮ್ಮಲ್ಲಿ ಕೂಡ ಪರಮಾತ್ಮ ಇದ್ದಾನೆ, ಆದ್ರೆ ಶುದ್ಧ ಭಕ್ತರಲ್ಲಿ ತುಂಬಾ ಆಕ್ಟಿವ್ ಇರ್ತಾನೆ ಪರಮಾತ್ಮ. ಹಾಗಾಗಿ ಪರಮಾತ್ಮ ಇನ್ಸ್ಟ್ರಕ್ಷನ್ ಮಾಡೋದು. ಹಾಗಾಗಿ ಇದು ಭಗವದ್ಗೀತಾ ಯಥಾರೂಪ. ಎಲ್ಲರ ಹತ್ರ ಒಂದು ವಿನಂತಿ, ನೀವು ಓದುದಿದ್ರೆ ಆ ಸಂಪ್ರದಾಯದಲ್ಲಿ ಬಂದ ಪುಸ್ತಕವನ್ನು ಭಗವದ್ಗೀತೆಯನ್ನು ಓದಿ. ಯಾಕಂದ್ರೆ ಅದರಲ್ಲಿ ಕೃಷ್ಣ ಹೇಗೆ ಹೇಳಿದಾನೆ ಹಾಗೆ ಉಂಟು, ಚೇಂಜಸ್ ಇಲ್ಲ. ಉಳಿದ ತುಂಬಾ ಸಂಸ್ಥೆಗಳುಂಟು ಭಾರತದಲ್ಲಿ, ನನ್ನ ಹೆಸರು ಹೇಳುದಿಲ್ಲ, ಅವರು ಕೂಡ ಭಗವದ್ಗೀತೆ ಬರೆದಿದ್ದಾರೆ, ಮಾತ್ರ ಅವರ ಅಭಿಪ್ರಾಯ ಕೊಟ್ಟಿದ್ದಾರೆ. ಆಕ್ಚುಲಿ ಭಗವದ್ಗೀತೆ ಅಂದ್ರೆ ಕೃಷ್ಣನ ಅಭಿಪ್ರಾಯ. ಆಚಾರ್ಯರ ಹತ್ರ ಎಷ್ಟೋ ಹೆಚ್ಚಿನವರು ಪ್ರಶ್ನೆ ಮಾಡುವಾಗ ಆಚಾರ್ಯ ಹೇಳ್ತಿದ್ರು, ಭಗವದ್ಗೀತೆ ಅಂದ್ರೆ ಕೃಷ್ಣನ ಅಭಿಪ್ರಾಯ ಅಷ್ಟೇ, ಫುಲ್ ಸ್ಟಾಪ್. ನಮ್ಮ ಅಭಿಪ್ರಾಯ ಕೊಳ್ಳಿಕ್ಕೆ ಇಲ್ಲ. ಶ್ರೀ ಭಗವಾನುವಾಚ ಇಮಂ ವಿವಸ್ವತೆ ಯೋಗಂ ಪ್ರೋಕ್ತವಾನಹಮವ್ಯಯಂ ವಿವಸ್ವಾನವೇ ಮನವೇ ಪ್ರಾಹ ಮನುರೀಕ್ಷಾ ಕವಿ ಬ್ರವೀತ್. ದೇವೋತ್ತಮ ಪರಮಪುರುಷನು ಆದ ಶ್ರೀಕೃಷ್ಣನು ಹೇಳಿದನು, ನಾಶವಿಲ್ಲದ ಈ ಯೋಗ ವಿಜ್ಞಾನವನ್ನು ನಾನು ವಿವಸ್ವಾನ್ ಎಂದರೆ ಸೂರ್ಯನಿಗೆ ಹೇಳಿದೆನು. ವಿವಸ್ವಾನನು ಅದನ್ನು ಮಾನವ ಕುಲದ ತಂದೆಯಾದ ಮನುವಿಗೆ ಹೇಳಿದನು. ಮನುವು ಇಕ್ಷ್ವಾಕುವಿಗೆ ಹೇಳಿದನು. ನೋಡಿ, ಈ ಭಗವಾನ್ ಉವಾಚ ಅಂತ ಬಂದಿದೆ. ಹಾಗಾಗಿ ಅದರ ಬಗ್ಗೆ ಸ್ವಲ್ಪ ನಾವು ತಿಳಿಯುವ. ವೇದವ್ಯಾಸರ ತಂದೆ ಪರಾಶರ ಮುನಿ ಹೇಳ್ತಾರೆ, ಯಾಕೆ ನಾವು ಶ್ರೀ ಭಗವಾನ್ ಉವಾಚ, ನಾವು ಅಲ್ಲಿ ಕೃಷ್ಣ ಉವಾಚ ಹೇಳ್ಬೋದಿತ್ತಲ್ಲ, ಯಾಕೆ ಶ್ರೀ ಭಗವಾನ್ ಉವಾಚ? ಅಲ್ಲಿ ಪರಾಶರ ಮುನಿ ಹೇಳ್ತಾರೆ, ಐಶ್ವರ್ಯಸ್ಯ ಸಮಗ್ರಸ್ಯ ವೀರ್ಯಶ ಯಶಸ್ಶ್ರಿಯ ಜ್ಞಾನ ವೈರಾಗ್ಯ ಚೈವ ಸನ್ನಂಭಗ ಇತಿಂಗಣ. ಅಂದ್ರೆ ಈ 6 ವಿಷಯ ಯಾರ ಹತ್ರ ಪೂರ್ಣ ಪ್ರಮಾಣದಲ್ಲಿ ಉಂಟು ಅವನನ್ನು ಭಗವಾನ್ ಅಂದ್ರೆ ಎಲ್ಲ ಈ 6 ವಿಷಯಗಳು, ವಾನ್ ಅಂದ್ರೆ ಯಾರ ಹತ್ರ ಉಂಟು. ಹಾಗಾಗಿ ಫಸ್ಟ್ ಇದು ನಾವು ನೋಡುವ. ಐಶ್ವರ್ಯ ಅಂದ್ರೆ ಸಂಪತ್ತು. ನೋಡಿ, ಕೃಷ್ಣ 16,108 ಗೋಪಿಗೆಯರು ಮದುವೆ ಆಗಿ ಎಲ್ಲರಿಗೂ ಆ ವಜ್ರ ವೈಡೂರ್ಯದ ಮನೆಯನ್ನು ಕಟ್ಟಿಕೊಟ್ಟ. ಇದನ್ನು ನೋಡಿ ನಾರಾಯಣ ಮತ್ತೆ ಲಕ್ಷ್ಮಿ ವೈಕುಂಠದಿಂದ ಬರ್ತಾರೆ. ಅವರಿಗೆ ಶಾಕ್ ಆಗ್ತದೆ, ಯಾಕಂದ್ರೆ ಅಲ್ಲಿ ಹಾಗೆ ಉಂಟು ವೈಕುಂಠದಲ್ಲಿ. ಆದ್ರೆ ಅವ್ರು ಹೇಳ್ತಾರೆ, ನಾವು ಅಲ್ಲಿ ವೈಕುಂಠದಲ್ಲಿ ಒಂದಿರುವುದು, ನೀನು ಎಲ್ಲ 16,108 ಆ ಹೆಂಡತಿಯರಿಗೆ ಇನ್ನು ಕಟ್ಟಿಕೊಟ್ಟಿದ್ಯಾ. ಹಾಗಾಗಿ ಸಂಪತ್ತಲ್ಲಿ ಕೃಷ್ಣನನ್ನು ಐಶ್ವರ್ಯದಲ್ಲಿ ಮೀರಿಸಲಿಕ್ಕೆ ಯಾರಿಗೂ ಆಗುವುದಿಲ್ಲ. ಮತ್ತೆ ಎರಡನೇದು ವೀರ್ಯಕ್ಕೆ ನಾವು ಅಂದ್ರೆ ಸ್ಟ್ರೆಂತ್. ವೀರ್ಯಕ್ಕೆ ಜರಾಸಂಧದ ಉದಾಹರಣೆ ಕೊಡುವ. ಜರಾಸಂಧ 18 ಬಾರಿ ಕೃಷ್ಣನಲ್ಲಿ ಯುದ್ಧಕ್ಕೆ ಬಂದ. 17 ಬಾರಿ ಅವನನ್ನು ಸೋಲಿಸಿ ಅವ ಓಡಿ ಹೋದ. ಅಂದ್ರೆ ಅವನ ಅಕ್ಷೋಣಿ ಸೈನಿಕರಿದ್ರು. ಅಕ್ಷೋಣಿ ಅಂದ್ರೆ ಕೋಟಿಗಟ್ಟಲೆ ಸೈನಿಕರು. ಕೃಷ್ಣ ಏನು ಕಷ್ಟವಿಲ್ಲದವರನ್ನು ಕೊಂದ. ಮತ್ತೆ 18ನೇ ಬಾರಿ ಅವ ಹೇಳ್ದ ಜರಾಸಂಧನಿಗೆ, ಕೃಷ್ಣ ನೀನು ಸೋತು ಓಡಿ ಹೋಗ್ತೀಯ, ನೀನು ಈ ಸಲ ಬಡಬೇಡ ಅಂತ ಅವನು ಬಿಟ್ಟದ್ದು 18ನೇ ಬಾರಿ. ಹಾಗಾಗಿ ಮತ್ತೆ ಇನ್ನೊಂದು ವಿಷಯ ಅಂತಂದ್ರೆ ಕೃಷ್ಣಂದು ಗೋವರ್ಧನ ಬೆಟ್ಟ. ನೋಡಿ, ಈ ವೆಯ್ಟ್ ಲಿಫ್ಟ್ ಆಚಾರ್ಯ ಹೇಳ್ತಾರೆ,
ವೆಯ್ಟ್ ಲಿಫ್ಟ್ ಅನ್ನೋರೆಲ್ಲ ಇದ್ದಾರೆ, ಪವರ್ ಲಿಫ್ಟರ್, ವೆಯ್ಟ್ ಲಿಫ್ಟರ್ನೆಲ್ಲ, ಅವರೆಲ್ಲ ಎಂತ ಮಾಡ್ತಾರೆ, ಹೀಗೆ ಎತ್ತಾರೆ, ಒಂದೆರಡು ಜಸ್ಟ್ ಎಷ್ಟೋ ಸೆಕೆಂಡ್ ಹೀಗೆ ಎತ್ತಿ ಮತ್ತೆ ಬಿಡ್ತಾರೆ. ಆದ್ರೆ ಕೃಷ್ಣ ಗೋವರ್ಧನ ಬೆಟ್ಟವನ್ನು ಅವನ ಸಣ್ಣ ಈ ಬೆರಳಿನಲ್ಲಿ 7 ದಿವಸ ಎತ್ತಿದ, ಅದು ಕೂಡ ಏನು ಕಷ್ಟ ಇಲ್ಲ. ಇನ್ನೊಂದು ಅವನ ಇದರಲ್ಲಿ ಬಾಸುವಿಯನ್ನು ಅಂದ್ರೆ ಫ್ಲೂಟ್ ಅನ್ನು ಬಾರಿಸ್ತಾ ಇದ್ದ. ಹಾಗಾಗಿ ಕೃಷ್ಣನಿಗೆ ಯಾವುದೇ ಕಷ್ಟ ಇಲ್ಲ. ಅದಕ್ಕೆ ವೀರ್ಯ ಅಂದ್ರೆ ಕೃಷ್ಣ, ಅವನ ಕೃಷ್ಣನನ್ನು ಡಿಫೀಟ್ ಮಾಡ್ಲಿಕ್ಕೆ ಯಾರಿಗೂ ಸಾಧ್ಯವಿಲ್ಲ. ಮತ್ತೆ ಯಶ, ಯಶ ಅಂದ್ರೆ ಫೇಮಸ್. ಈಗ ಯಶಕ್ಕೆ ನಾವು ಉದಾಹರಣೆ ಕೊಡುದಾದ್ರೆ ಗಾಂಧೀಜಿ ತುಂಬಾ ಫೇಮಸ್. ಮತ್ತೆ ನಾವು ಈಗ ಮೋದಿಯನ್ನು ಕೊಡ್ಬೋದು, ಮೋದಿ ಕೂಡ ತುಂಬಾ ಫೇಮಸ್. ಆದ್ರೆ ಈಗ ಮೋದಿ ಬಂದಾಗ ಗಾಂಧೀಜಿ ಸ್ವಲ್ಪ ಕಡಿಮೆ ಆಗಿದೆ ಫೇಮಸ್, ಅಂದ್ರೆ ಈಗ ಮೋದಿ ಹೇಳ್ತಿದ್ದಾರೆ. ಇನ್ನು ನೆಕ್ಸ್ಟ್ 20 ವರ್ಷ ಬಿಟ್ಟು ಆಗ ಬೇರೆ ಒಬ್ಬ ಬರ್ತಾನೆ, ಆಗ ಅದು ಚೇಂಜ್ ಆಗ್ತಾ ಇರ್ತದೆ. ಈ ಭೌತಿಕ ಲೋಕದಲ್ಲಿ ಜನರು ಚೇಂಜ್ ಮಾಡ್ತಿದ್ದಾರೆ. ಆದ್ರೆ ಕೃಷ್ಣ ಹಾಗೆಲ್ಲ. ಕೃಷ್ಣ 120 ಮಿಲಿಯನ್ ಇಯರ್ಸ್ ಮುಂಚೆ ಇವನಿಗೆ ವಿವಸ್ವಾನಿಗೆ ಹೇಳಿದ್ರು. ಹಾಗಾಗಿ ಕೃಷ್ಣ ಆಗ ಕೂಡ ಫೇಮಸ್, ಕೃಷ್ಣ ಈಗ ಕೂಡ ಫೇಮಸ್, ಕೃಷ್ಣ ಮುಂದೆ ಕೂಡ ಫೇಮಸ್. ಕೃಷ್ಣನನ್ನು ಮೀರಿಸಲಿಕ್ಕೆ ಯಾರಿಗೂ ಸಾಧ್ಯ ಇಲ್ಲ. ಮತ್ತೆ 4ನೇದು ಶ್ರಿಯ. ಶ್ರಿಯ ಅಂದ್ರೆ ಸೌಂದರ್ಯ, ಬ್ಯೂಟಿ. ಇದಕ್ಕೆ ಒಂದು ಉದಾಹರಣೆ ಕೊಡ್ತೇನೆ. ಕೃಷ್ಣ ವೃಂದಾವನದಲ್ಲಿ ಇರುವಾಗ ಒಬ್ಬ ಅಂದ್ರೆ ಒಂದು ಕಳ್ಳ, ಜನರು ಹೇಳ್ತಾ ಇದ್ರು ಕೃಷ್ಣನ ಬಗ್ಗೆ, ಅಂದ್ರೆ ಕೃಷ್ಣ ಎಂತ ಫುಲ್ಲು ಆ ಡೈಮಂಡ್ ನೆಕ್ಲೆಸ್ ಎಲ್ಲ ಹಾಕ್ತಾನೆ, ಹಾಗೆ ಹೀಗೆ ಜನರೆಲ್ಲ ಹೇಳ್ತಾ ಇದ್ರು. ಆಗ ನೋಡಿ ಕಳ್ಳರಿಗೆ ಆ ಕಳ್ಳತನದ ಬಗ್ಗೆ ಹೇಳುವಾಗ ಕಿವಿ ದೊಡ್ಡದಾಗ್ತದೆ. ಹಾಗೆ ಎಂತ ಆಯ್ತಂದ್ರೆ ಅವ ಕಳ್ಳ ಕೇಳಲಿಕ್ಕೆ ಸ್ಟಾರ್ಟ್ ಮಾಡಿದ. ಮತ್ತೆ ಅವ ಆಯ್ತು, ನಾವು ಕಳ್ಳರಿಗೆ ಕೂಡ ಯಾವುದೊಂದು ಇಂಟೆನ್ಷನ್ ಉಂಟು, ಎಂತಂದ್ರೆ ತೆಗೆಯುವುದಿದ್ರೆ ನಾವು ದೊಡ್ಡದನ್ನು ಕದಿಯುವುದಿದ್ರೆ ದೊಡ್ಡದು. ಹಾಗೆ ಅವ ಎಂತ ಮಾಡಿದ ಅಂದ್ರೆ ಸೀದಾ ಹುಡುಕೊಂಡು ಬೃಂದಾವನಕ್ಕೆ ಹೋದ ಕೃಷ್ಣನನ್ನು. ಮತ್ತೆ ನೀವು ಎಂತಂದ್ರೆ ಯಾವುದೇ ವಿಷಯದಲ್ಲಿ ನೀವು ಹೋದ್ರು ಕೂಡ ನಿಮ್ದು ಇಂಟೆನ್ಷನ್ ರಾಂಗ್ ಇರ್ಬೋದು, ಆದ್ರೆ ಆ ಒಂದು ಎಂತ ಹೇಳುದು, ಕೃಷ್ಣನ ಹುಡುಕುತ್ತಾ ಹೋಗುವ ಒಂದು ಅವನಿಗೆ ಆ ಕುತೂಹಲ ಇತ್ತು. ಅವನಿಗೆ ಕೃಷ್ಣ ಎದುರೇ ಸಿಕ್ಕಿದ ಕೂಡಲೇ ಅವ ಫಸ್ಟ್ ಕೇಳಿದ್ದು, ನಿನ್ನ ಡೈಮಂಡ್ ಸರವನ್ನು ನನಗೆ ಕೊಡು. ಕೃಷ್ಣ ಹೇಳಿದ, ಇಲ್ಲ ಇಲ್ಲ ಇಲ್ಲ, ನನಗೆ ಕೊಡ್ಲಿಕ್ಕೆ ಆಗುದಿಲ್ಲ, ನನ್ನ ತಾಯಿ ಯಶೋದೆ ಬೈತಾಳೆ. ಮತ್ತೆ ಕೃಷ್ಣ ಮನೆಗೆ ಹೋದ. ಮತ್ತೆ ನೆಕ್ಸ್ಟ್ ದಿವಸ ಕೃಷ್ಣ ಪರಮಾತ್ಮ ಹಾಗೆ ಎಲ್ಲರ ಹೃದಯದಲ್ಲಿದ್ದಾನೆ, ಕೃಷ್ಣನಿಗೆ ಗೊತ್ತಾಗ್ತದೆ ಎಂತ ಪರಿವರ್ತನೆ ಆಗಿದೆ ಅಂತ. ಮರು ದಿವಸ ಹೋಗಿ ಅವನಿಗೆ ಕೊಡ್ತಾನೆ, ಈಗ ಇದು ಡೈಮಂಡ್ ನೆಕ್ಲೆಸ್. ಅವ ಹೇಳ್ತಾನೆ, ನನಗೆ ಬೇಡ, ನಾನು ನಿನ್ನನ್ನು ನೋಡಿದೆ, ನನಗೆ ಇನ್ನು ಯಾವುದು ಬೇಡ. ಮತ್ತೆ ಇದಕ್ಕೆ ಇನ್ನೊಂದು ಉದಾಹರಣೆ, ಎಸ್ ಓಕೆ, ಒಂದು ಸಾಕು. ಓಕೆ, ಹಾಗಾಗಿ ಕೃಷ್ಣನ ಒಮ್ಮೆ ನೋಡಿದ ಮೇಲೆ ನಮ್ಗೆ ಯಾವುದು ಬೇಡ ಅಂತ ಆಗ್ತದೆ. ಹಾಗಾಗಿ ಕೃಷ್ಣನ ಹೆಸರು ಆಕರ್ಷತಿ ಇತಿ ಕೃಷ್ಣ. ಕೃಷ್ಣನ ಒಂದು ಸೌಂದರ್ಯ ಎಲ್ಲರನ್ನು ಆಕರ್ಷಿಸುತ್ತದೆ. ಹಾಗಾಗಿ ಕೃಷ್ಣನ ಸೌಂದರ್ಯವನ್ನು ಮೀರ್ಲಿಕ್ಕೆ ಯಾರಿಗೂ ಸಾಧ್ಯವಿಲ್ಲ. ಮತ್ತೆ 5ನೇದು ಜ್ಞಾನ. ನೋಡಿ, ಈಗ ಕೂಡ ನಾವು ಭಗವದ್ಗೀತೆ ಓದ್ತಾ ಇದ್ದೇವೆ. ಆ ಕೃಷ್ಣನ ಜ್ಞಾನವನ್ನು ಬೀಟ್ ಮಾಡ್ಲಿಕ್ಕೆ ಯಾರಿಗೂ ಸಾಧ್ಯವಿಲ್ಲ. ಮತ್ತೆ 5ನೇದು ವೈರಾಗ್ಯ. ನೋಡಿ, ಕೃಷ್ಣ 11 ವರ್ಷ ವೃಂದಾವನದಲ್ಲಿದ್ದ. ಮತ್ತೆ ಅಕ್ರೂರ ಬರ್ತಾನೆ, ಅಕ್ರೂರ ಬಂದು ಅವನನ್ನು ಮಥುರಕ್ಕೆ ಕೊಂಡೋಗ್ತಾನೆ. ಆಗ ಎಲ್ಲ ವೃಂದಾವನವಾಸಿ, ಗೋಪಿಕೆಯರು, ಯಶೋಧ, ನಂದ ಮಹಾರಾಜ್ ಮತ್ತೆಲ್ಲ ವೃಂದಾವನವಾಸಿಯರು, ರಾಧಾರಾಣಿ, ಕೃಷ್ಣ ಇಲ್ಲದೆ ಅವರು ನೆಲದಲ್ಲಿ ರೋಲ್ ಆಗ್ತಾ ಇದ್ರು. ಅಂದ್ರೆ ಅಷ್ಟು ಅಟ್ಯಾಚ್ಮೆಂಟ್ ಕೃಷ್ಣನಿಗೆ. ಕೃಷ್ಣ ಹಿಂತಿರುಗಿ ಕೂಡ ನೋಡ್ಲಿಲ್ಲ. ಒಮ್ಮೆ ಹೋದ ಮೇಲೆ ಮತ್ತೆ ಹಿಂತಿರುಗಿ ನೋಡ್ಲಿಲ್ಲ. ನೋಡಿ, ನಮ್ಗೆ ಈಗ ಫ್ಯಾಮಿಲಿ ಅದೆಲ್ಲ ಅಟ್ಯಾಚ್ಮೆಂಟ್ ಇರ್ತದೆ, ಅದು ನಮ್ಗೆ ಬಿಡ್ಲಿಕ್ಕೆ ಆಗುದಿಲ್ಲ. ಆದ್ರೆ ಕೃಷ್ಣ ಎಕ್ಸಾಂಪಲ್, ವೈರಾಗ್ಯ ಮೂರ್ತಿ ಕೃಷ್ಣ. ವೈರಾಗ್ಯ ಅಂದ್ರೆ ಕೃಷ್ಣನಿಂದ ನಾವು ಕಲಿಬೇಕು. ಹಾಗಾಗಿ ಈ 6 ವಿಷಯ ಕೃಷ್ಣನಲ್ಲಿ ಪೂರ್ಣ ಪ್ರಮಾಣದಲ್ಲಿ ಉಂಟು. ಅದಕ್ಕೆ ಪರಾಶರ ಮುನಿ ಹೇಳ್ತಾರೆ, ಕೃಷ್ಣನನ್ನು ಭಗವಾನ್. ಮತ್ತೆ ಈ ಶ್ಲೋಕಕ್ಕೆ ಬರುವ ನೋಡಿ, ಇಲ್ಲಿ ಅಂತಂದ್ರೆ ಇಮಂ ವಿವಸತೆ ಯೋಗಂ ಪ್ರೋಕ್ತಮಾನವ್ಯಂ ವಿವಸ್ವಾನ್ ಮನವೇ ಪ್ರಾಹ ಮನುರ್ ಇಕ್ಷ್ವಾಕು ಅಬ್ರವೀತ್. ಅಂದ್ರೆ ಫಸ್ಟಿಗೆ ಕೃಷ್ಣ ಹೇಳ್ತಾನೆ ಅರ್ಜುನನಿಗೆ, ಅರ್ಜುನ, ನಾ ಈ ಗೀತೆಯನ್ನು ವಿವಸ್ವಾನಿಗೆ ಹೇಳಿದ್ದೇನೆ, ಆಗ ನೀನು ಇದ್ದೀಯಾ? ಅಂದ್ರೆ ಕೃಷ್ಣ ಎಲ್ಲಿ ಬರ್ತಾನೆ. ಈಗ ನರನಾರಾಯಣ ಋಷಿ ಬರುವಾಗ ನರ ಅರ್ಜುನ, ನಾರಾಯಣ ಕೃಷ್ಣ.
ಯಾವಾಗೆಲ್ಲ ಕೃಷ್ಣ ಬರ್ತಾನೆ ಆಗ ಅರ್ಜುನ ಕೂಡ ಬರ್ತಾನೆ, ಆದ್ರೆ ಅರ್ಜುನನಿಗೆ ಯಾವ್ದು ನೆನಪಿಲ್ಲ, ಕೃಷ್ಣನಿಗೆಲ್ಲ ನೆನಪುಂಟು. ಕೃಷ್ಣ ಹೇಳುದು, ಇದನ್ನ ನಾನು ವಿವಸ್ವಾನ್ ದೇವರಿಗೆ, ಸೂರ್ಯ ದೇವರಿಗೆ ಹೇಳಿದ್ದೇನೆ. ಮತ್ತೆ ಸೂರ್ಯದವರು ಎಂತ ಮಾಡಿದ್ದಾರೆ ಅಂದ್ರೆ ಅದನ್ನು ಮಾನವ ಕುಲ ತಂದೆಯಾದ ಮನುವಿಗೆ ಹೇಳಿದ್ದಾರೆ. ನೋಡಿ, ಕೃಷ್ಣ ವಿವಸ್ವಾನಿಗೆ ಹೇಳಿದು, ವಿವಸ್ವಾನ ಮನುವಿಗೆ ಹೇಳಿದು, ಮನು ಇಕ್ಷ್ವಾಕುವಿಗೆ ಹೇಳಿದು. ಹೀಗೆ ಅದು ಪರಂಪರೆಯಲ್ಲಿ ಬಂದಿದೆ. ಹಾಗೆ ನಾವು ಹೇಳುದು, ನೀವು ಯಾವಾಗ್ಲೂ ಭಗವದ್ಗೀತೆ ಓದುದಾದ್ರೆ ಕರೆಕ್ಟ್ ಒಂದು ಗುರು ಪರಂಪರೆಯಲ್ಲಿ ಬಂದ ಪುಸ್ತಕವನ್ನು ಓದಿ, ಇಲ್ಲದ್ರೆ ನಿಮ್ಗೆ ಪೂರ್ತಿ ಕನ್ಫ್ಯೂಷನ್ ಆಗ್ತದೆ. ಇದು 101%. ಯಾಕೆಂದ್ರೆ ತುಂಬಾ ಜನ ಇದ್ದಾರೆ ಬರ್ದವರು, ಅದು ಪ್ರಯೋಜನ ಇಲ್ಲ. ಯಾಕಂದ್ರೆ ಅವರ ಅಭಿಪ್ರಾಯ ಕೊಟ್ಟಿದ್ದಾರೆ, ಇದರಲ್ಲಿ ಕೃಷ್ಣನ ಅಭಿಪ್ರಾಯ ಉಂಟು. ಸೆಕೆಂಡ್ ಶ್ಲೋಕ. एवं परंपरा प्राप्तम इमं राजऋषयो विदो सकालिनेह महता ಯೋಗ ನಷ್ಟ ಪರಂತಪ. ಈ ಉತ್ತಮೋತ್ತಮ ವಿಜ್ಞಾನವು ಗುರು ಪರಂಪರೆಯಲ್ಲಿ ಬಂದಿತು, ರಾಜರ್ಷಿಗಳು ಅದನ್ನು ಹಾಗೆಯೇ ಗ್ರಹಿಸಿದರು. ಅದೇ ಕಾಲಕ್ರಮದಲ್ಲಿ ಈ ಪರಂಪರೆಯು ಛೇದವಾಯಿತು, ಆದುದರಿಂದ ಈ ವಿಜ್ಞಾನವು ನಷ್ಟವಾದಂತೆ ಕಾಣುತ್ತದೆ. ಎಸ್, ನೋಡಿ ಎಂತಂದ್ರೆ, ಏವಂ ಪರಂಪರಾ ಪ್ರಾಪ್ತಂ ಇಮಂ ರಾಜಋಷಿಯೋ ಇದು ಸಕಾಲೇನ ಮಹತ ಯೋಗ ನಷ್ಟ ಪರಂತಪ. ಇದು ಗುರು ಪರಂಪರೆಯಲ್ಲಿ ಬಂದಿದೆ. ಅದೆಂತಾಯ್ತು ಮತ್ತೆ ನೋಡಿ, ರಾಜರ್ಷಿ, ರಾಜರ್ಷಿ ಅಂದ್ರೆ ಯಾಕೆ ರಾಜರ್ಷಿ ಅವರಿಗೆ ರಾಜಋಷಿ, ಯಾಕೆ ಅವರಿಗೆ ರಾಜಋಷಿ ಅಂತ ಹೆಸರು? ಯಾಕಂದ್ರೆ ಈ ಭಾಗವತಮಲ್ಲಿ ಉಲ್ಲೇಖ ಉಂಟು, ಎಲ್ಲ ರಾಜರು ರಾಜಋಷಿ. ಯಾಕೆಂದ್ರೆ ಅವರು ಕೃಷ್ಣನ ಭಕ್ತರು. ಮತ್ತೆ ಅವರ ಆಸ್ಥಾನದಲ್ಲಿ ಅವರು ಓನ್ ಡಿಸಿಷನ್ ತಗೊಳ್ಳುದಿಲ್ಲ. ಅವರ ಆಸ್ಥಾನದಲ್ಲಿ ಪರಮಹಂಸರು ಮತ್ತೆ ವೈಷ್ಣವರು ಬ್ರಾಹ್ಮಣರು ಅವರಿದ್ರು. ಅವರ ಆ ಇನ್ಸ್ಟ್ರಕ್ಷನ್ ಅಲ್ಲಿ ಅವರು ರಾಜ್ಯವನ್ನು ಮಾಡುದು, ಅದಕ್ಕೆ ರಾಜಋಷಿ. ಆದ್ರೆ ಈಗ ಆಗಿಲ್ಲ, ಕಲಿಯುಗದಲ್ಲಿ ಈಗ ಅದು ಉಲ್ಟಾಗಿದೆ. ಜನರು ಯಾರು ಆ ಕ್ವಾಲಿಫಿಕೇಶನ್ ಇಲ್ಲ, ಹಾಗಾಗಿ ಇದು ರಾಜಋಷಿ ಅಂತ ಹೇಳ್ತಾರೆ. ಹಾಗೆ ಅದನ್ನು ಗ್ರಹಿಸ್ತಾ ಇದ್ರು ಎಲ್ಲ ರಾಜಋಷಿಗಳು. ಆ ಭಗವದ್ಗೀತೆ ಓದಿ ಮತ್ತೆ ಅವರು ಅವರ ರಾಜ್ಯವನ್ನು ಮಾಡ್ತಾ ಇದ್ರು. ಆದ್ರೆ ಕಾಲಕ್ರಮದಲ್ಲಿ ಎಂತಾಯ್ತು ಅಂದ್ರೆ ಈ ಪರಂಪರೆಯು ಛೇದವಾಯಿತು, ಅದು ಲೈನ್ ಕಟ್ಟಾಯಿತು. ಆದ್ರಿಂದ ಈ ವಿಜ್ಞಾನ ನಷ್ಟವಾದಂತೆ ಕಾಣುತ್ತದೆ. ಮತ್ತೆ ಅದು ವಿಜ್ಞಾನವು ನಷ್ಟವಾಯಿತು. ಅದಕ್ಕೆ ಕೃಷ್ಣ ಎಂತ ಮಾಡಿದ ಅಂದ್ರೆ ಅರ್ಜುನನಿಗೆ ಇನ್ನೊಮ್ಮೆ ಬೋಧಿಸಿದ. ನೋಡಿ, ಈಗ ನಾವು ಈ ಪರಂಪರೆಗೆ ಬರುವ. ಕೃಷ್ಣ ಮತ್ತೆ ಫಸ್ಟ್ ಇದು ಪರಂಪರೆ ಬ್ರಹ್ಮ. ಬ್ರಹ್ಮ ಪರಂಪರೆಯಲ್ಲಿ ಹೇಗೆ ಅಂದ್ರೆ ಮಧ್ವಾಚಾರ್ಯರು ಗುರು. ಈಗ ನಾವು ಬ್ರಹ್ಮ ಮಧ್ವ ಪರಂಪರೆಗೆ ಸೇರ್ತೇವೆ, ಇಸ್ಕಾನ್ ಅವರು. ಹಾಗಾಗಿ ನಮ್ದು ಅಥೆಂಟಿಕ್, ಅದರಲ್ಲಿ ಯಾವುದೇ ಇದಿಲ್ಲ. ಸೆಕೆಂಡ್ ಇದು ಲಕ್ಷ್ಮೀ ಪರಂಪರ, ಲಕ್ಷ್ಮೀ ಸಂಪ್ರದಾಯ. ಲಕ್ಷ್ಮೀ ಸಂಪ್ರದಾಯದಲ್ಲಿ ಹೇಗೆ ಅಂದ್ರೆ ಫಸ್ಟ್ ಬ್ರಹ್ಮ ಸಂಪ್ರದಾಯ, ಸೆಕೆಂಡ್ ಲಕ್ಷ್ಮೀ ಸಂಪ್ರದಾಯ. ಲಕ್ಷ್ಮೀ ಸಂಪ್ರದಾಯದಲ್ಲಿ ರಾಮಾನುಜಾಚಾರ್ಯರು, ನಿಮಗೆ ಗೊತ್ತುಂಟು, ತಿರುಪತಿ, ಶ್ರೀರಂಗಂ, ಕಾಂಚೀಪುರಂ ಇದು ಬರ್ತದೆ, ಅಂದ್ರೆ ಶ್ರೀ ಸಂಪ್ರದಾಯ. ಮತ್ತೆ ಮೂರನೇದು ರುದ್ರ ಸಂಪ್ರದಾಯ, ಅದರಲ್ಲಿ ಶಿವ. ರುದ್ರ ಸಂಪ್ರದಾಯದಲ್ಲಿ ಗುರು ಯಾರಂದ್ರೆ ವಿಷ್ಣು ಸ್ವಾಮಿ. ಇದು ನಿಮ್ಗೆ ಗುಜರಾತ್ ಅಲ್ಲಿ ಉಂಟು. ಈ ಸಂಪ್ರದಾಯದ ವಿಷ್ಣು ಸ್ವಾಮಿ ಇದು ಗುಜರಾತ್ ಅಲ್ಲಿ ಉಂಟು. ಮತ್ತೆ ನಾಲ್ಕನೇದು ನಾಲ್ಕು ಕುಮಾರ, ಸನಕ, ಸನಾತನ, ಸನಂದನ, ಸನತ್ ಕುಮಾರ. ಈ ಕುಮಾರ ಸಂಪ್ರದಾಯ ಬ್ರಹ್ಮನ ಮಕ್ಕಳು. ಹಾಗಾಗಿ ಇದು ಎಲ್ಲಿ ಉಂಟು? ಇದರ ಗುರು ನಿಂಬಾರ್ಕಾಚಾರ್ಯ, ಇವರು ರಾಜಸ್ಥಾನಲ್ಲಿ. ಹಾಗಾಗಿ ಈ ನಾಲ್ಕು ಪರಂಪರೆಯಲ್ಲಿ ನೀವು ಪುಸ್ತಕ ತಗೊಂಡ್ರೆ ಅದು ಅಥೆಂಟಿಕ್, ಇಲ್ಲದಿದ್ರೆ ಅದು ಅಥೆಂಟಿಕ್ ಅಲ್ಲ, ಅದು ಸರಿಯಾದದಲ್ಲ. ಯಾಕೆಂದ್ರೆ ಅದರಲ್ಲಿ ಬೇರೆ ಉಂಟು. ಗುರು ಪರಂಪರೆ ಹೇಗೆ ಅಂದ್ರೆ, ಈಗ ಯಾರ ಇದ್ರಿ ಅವರ ಗುರು ಹೇಳಿದಾಗ ಕೇಳುದು. ಅಂದ್ರೆ ಈಗ ಎಂತ ಹೇಳುದು, ನಮ್ಮ ಪ್ರಭುಪಾದ್ ಇದು ಗುರು, ಭಕ್ತಿಸಿದ್ಧಾಂತ ಸರಸ್ವತಿ ಠಾಕೂರ್ ಅವರ ಗುರು. ಹಾಗೆ ಚೇಂಜ್ ಮಾಡುವುದಿಲ್ಲ. ಗುರು ಎಂತ ಹೇಳಿದರೆ ಹಾಗೆ ಅದು ಫೈನಲ್ ಬರುವುದು ಕೃಷ್ಣನಿಗೆ. ಹಾಗಾಗಿ ಇದರಲ್ಲಿ ನಿಮ್ಗೆ ತುಂಬಾ ಪ್ರಯೋಜನ ಉಂಟು. ಮತ್ತೆ ಹೇಗೆ ನೀವು ನನ್ನ ಸಮಕಾಲೀನರು ಅಂದ್ರೆ ಅವ ಹೇಳುದು, ಕೃಷ್ಣ ಹೇಳುದು ಅರ್ಜುನನಿಗೆ, ನಾನು ಈ ಭಗವದ್ಗೀತೆ ನಿನಗೆ ವಿವಸ್ವಾನಿಗೆ ಹೇಳುವಾಗ ನೀನು ಇದ್ದೀಯಾ, ಆದ್ರೆ ನಿನಗೆ ಅದು ಗೊತ್ತಿಲ್ಲ. ಎಸ್, ಇದರ ಬಗ್ಗೆ ತಿಳಿಯುವ. ನೋಡಿ, ಈಗ ನಾವು ಕಲಿಯುಗದಲ್ಲಿದ್ದೇವೆ. ಕಲಿಯುಗದ ಈಗ ಒಂದು 5121 ವರ್ಷ ಆಯ್ತು.
ಕಲಿಯುಗದು ಒಟ್ಟಿಗೆ ಟೋಟಲ್ 4,32,000 ವರ್ಷ. ಹಾಗಾಗಿ ಇನ್ನು 4,27,000 ವರ್ಷ ಉಂಟು ಕಲಿಯುಗದು. ಮತ್ತೆ ದ್ವಾಪರ ಯುಗ ಅದರ ಡಬಲ್, ಇಲ್ಲಿ ನಿಮ್ಗೆ ಕೆಳಗೆ ಕಾಣ್ಬೋದು 1:2 ಅಂದ್ರೆ 8,64,000 ವರ್ಷ. ತ್ರೇತಾಯುಗ 1:3 12,96,000 ವರ್ಷ. ಸತ್ಯಯುಗ 1:4 17,28,000 ವರ್ಷ. ಈ 4 ಯುಗ ಸೇರಿ ಒಂದು ದಿವ್ಯ ಯುಗ ಆಗ್ತದೆ. ಇಲ್ಲಿ ನಿಮ್ಗೆ ಕಾಣ್ತದೆ, ಈ 4 ಯುಗ ಸೇರಿ ಒಂದು ದಿವ್ಯ ಯುಗ ಆಗ್ತದೆ. ಇದು ಯಾಕೆಂದ್ರೆ ಇದು ಸೆಕೆಂಡ್ ಶ್ಲೋಕದಲ್ಲಿ ಇದನ್ನು ವಿವರಿಸಿದ್ದಾರೆ ನಮ್ಮ ಆಚಾರ್ಯರು, ಅದಕ್ಕೆ ನಾವು ಹೇಳ್ಬೇಕು. ಮತ್ತೆ ಈ 71 ದಿವ್ಯ ಯುಗ, ಇಂಥದ್ದು 71 ದಿವ್ಯ ಯುಗ ಸೇರಿ 4 ಯುಗ ಸೇರಿ ಒಂದು ದಿವ್ಯ ಯುಗ, ಅಂಥದ್ದು 71 ದಿವ್ಯ ಯುಗ ಸೇರಿ ಒಂದು ಮನ್ವಂತರ. ನೀವು ಅಲ್ಲಿ ಕೇಳಿದಿರಿ ಎಂತಂದ್ರೆ ವಿವಸ್ವಾನ್ ಮನುವಿಗೆ ಅಂದ್ರೆ ಎಂತ ಹೇಳುದು 14 ಮನ್ವಂತರದಲ್ಲಿ ಒಂದು ಮನು. ಈಗ ನಮ್ದು ವೈವಸ್ವತ ಮನು, ಈಗದ ಮನು. ಹಾಗಾಗಿ ಆ ಮನ್ವಂತರದಲ್ಲಿ 71 ಯುಗ ಸೇರಿ ಒಂದು ಮನ್ವಂತರ. ಮತ್ತೆ ಅಂತ 14 ಮನ್ವಂತರ ಸೇರಿ ಒಂದು ಕಲ್ಪ, ಅಂದ್ರೆ ಅದು ಬ್ರಹ್ಮನ ಒಂದು ದಿವಸ. ಹಾಗೆ ಬ್ರಹ್ಮನ ರಾತ್ರಿ ಕೂಡ ಉಂಟು. ಬ್ರಹ್ಮನ ದಿವಸವಾಗುವ ಎಂತಾಗ್ತದೆ ಅಂದ್ರೆ ಪಾರ್ಷಿಯಲ್ ಪ್ರಳಯ ಆಗ್ತದೆ, ಪಾರ್ಷಿಯಲ್ ಡಿವಾಸ್ಟೇಷನ್. ಆಗ ಬ್ರಹ್ಮ ಇರ್ತಾನೆ, ಎಲ್ಲ ಜೀವಿಗಳು ಎಂತಾಗ್ತದೆ ಪ್ರಳಯದಲ್ಲಿ ಇದಾಗ್ತದೆ. ಮತ್ತೆ ಹಾಗೆ ಬ್ರಹ್ಮ 100 ವರ್ಷ ಬದುಕ್ತಾನೆ ಅಂಥದ್ದು. ಆ 100 ವರ್ಷ ಆದಾಗ ಬ್ರಹ್ಮ ಕೂಡ ಮಹಾವಿಷ್ಣು ಗರ್ಭದೊಳಗೆ ಹೋಗ್ತಾನೆ. ಇದು ನಿಮಗೆ ಕ್ಯಾಲ್ಕುಲೇಷನ್. ನೆಕ್ಸ್ಟ್ ಈಗ ಬರುವ ಸ್ಲೈಡ್ಸ್ಗೆ. ಎಸ್ ನೋಡಿ, ಈಗ ಬ್ರಹ್ಮಂದು ಅಂಥದ್ದು 50 ವರ್ಷ ಆಗಿದೆ, 155.52 ಟ್ರಿಲಿಯನ್ ಇಯರ್ಸ್. ಅದು ಹೇಗೆ ಅಂದ್ರೆ ಕಲಿಯುಗ ಇಂಟು 10 ಈ ಯುಗಗಳು, 1:2:3:4 ಇಂಟು 1000 ಇಂಟು 2 ಮತ್ತೆ 360 ಡೇಸ್ ಇಂಟು 50. ಮತ್ತೆ 6 ಮನ್ವಂತರ ಆಗಿದೆ ಒಟ್ಟಿಗೆ. ಅದು ಕೂಡ 6 ಇಂಟು 4 lakh ಇಂಟು 10,000 ಡಿವೈಡೆಡ್ ಬೈ 14 ಅಂದ್ರೆ 14 ಮನ್ವಂತರ ಉಂಟು. 1851 ಮಿಲಿಯನ್ ಇಯರ್ಸ್ ಆಗಿದೆ. ಮತ್ತೆ 27 ಸೈಕಲ್ ಆಫ್ ಯುಗ ಆಗಿದೆ, ಅದು 160 ಮಿಲಿಯನ್ ಇಯರ್ಸ್. ಸತ್ಯ ತ್ರೇತ ದ್ವಾಪರ ಟೋಟಲ್ ಆಗಿ 3.88 ಮಿಲಿಯನ್ ಇಯರ್ಸ್ ಆಗಿದೆ. ಟೋಟಲ್ ಈಗ ಕಲಿಯುಗದ ಟೈಮ್ ಆದದ್ದು 5,121. ಮತ್ತೆ ಬ್ರಹ್ಮಂದು ಲೈಫ್ ಎಷ್ಟು ಅಂದ್ರೆ 155.52 ಓಕೆ ಟ್ರಿಲಿಯನ್ ಇಯರ್ಸ್. ನಮಗೆ ಇದು ಲೆಕ್ಕ ಮಾಡ್ಲಿಕ್ಕೆ ಕೂಡ ಆಗುದಿಲ್ಲ, ಅಷ್ಟು ಬ್ರಹ್ಮ ಬದುಕ್ತಾನೆ. ಎಸ್, ಯಾವಾಗ ಸೂರ್ಯ ದೇವರಿಗೆ ಹೇಳಲಾಯಿತು ಈ ಭಗವದ್ಗೀತೆಯನ್ನು ನೋಡಿ ರಫ್ಲಿ. ಎಸ್, 27 ಸೈಕಲ್ ಆಯಿತು 4 ಯುಗದು, ಅದು ಸೇರಿ ಒಟ್ಟಿಗೆ 160 ಮಿಲಿಯನ್ ಇಯರ್ಸ್. ಓಕೆ, ಸತ್ಯ ತ್ರೇತ ದ್ವಾಪರ ಅದು 3.88 ಟೈಮ್. ಈಗ ಕಲಿಯುಗದು 5,121 ಆಯಿತು ಕಲಿಯುಗ ಸ್ಟಾರ್ಟ್ ಆಗಿ. Accepting that before the birth of Manu, the Gita was spoken by the Lord to his disciple, the sun god. ಅಂದ್ರೆ ಮನು ಹುಟ್ಟೋ ಮುಂಚೆ ಅದನ್ನು ವಿವಸ್ವಾನಿಗೆ ಹೇಳಿದ್ದಾರೆ. ಹಾಗಾಗಿ ಗೀತಾ ಸ್ಪೋಕನ್ 120 ಮಿಲಿಯನ್ ಇಯರ್ಸ್ ಎಗೋ ಟು ವಿವಸ್ವಾನ್ ರಫ್ಲಿ. ಈಗ ನಿಮ್ಗೆ ಯಾರಾದ್ರೂ ಹೇಳುವುದಾದ್ರೆ ನಮ್ದು ಎಷ್ಟು ಭಗವದ್ಗೀತೆ ಎಷ್ಟು ಪುರಾತನ ಅಂದ್ರೆ 120 ವರ್ಷ ಮುಂಚೆ ವಿವಸ್ವಾನಿಗೆ ಸೂರ್ಯ ದೇವರಿಗೆ ಕೃಷ್ಣ ಹೇಳಿದ್ದಾನೆ. ಇದು ನಿಮ್ಗೆ ಹೇಳ್ಬೋದು, ಯಾಕಂದ್ರೆ ಇದು ಭಗವದ್ಗೀತೆಯಲ್ಲಿ ಉಂಟು. ಓಕೆ, ಅದೇ ಲೈಫ್ ಆಫ್ ಮನು 120 ಮಿಲಿಯನ್ ಇಯರ್ಸ್ ಸಾರಿ. ಓಕೆ, ಗೀತೆಯ ಭೂಮಿಗೆ ಬಂದಾಗ, ಓಕೆ, ಗೀತೆ ಚರಿತ್ರೆ ಮಹಾಭಾರತದಲ್ಲಿ ಶಾಂತಿ ಪರ್ವ 348.51-52 ನಾವು ಹೀಗೆ ಗುರುತಿಸಬಹುದು. ತ್ರೇತಾಯುಗದೌ ಚ ತಥೋ ವಿವಸ್ವಾನ್ನವೇ ದದೌ ಮನುಷ್ಯಲೋಕ ಭೃತ್ಯರ್ಥಂ ಸುತಾಯಾಕ್ಷವೇ ದದೌ ಇಕ್ಷಾಕೂನ ಚ ಕಥಿತೋ ವ್ಯಾಪಲೋಕಾನುವಸ್ಥಿತ. ಪರಮ ಪ್ರಭುವಿನೊಂದಿಗೆ ಸಂಬಂಧಿತ ಈ ಶಾಸ್ತ್ರವನ್ನು ವಿವಸ್ವಾನ್ ಮನುವಿಗೆ ತ್ರೇತಾಯುಗದ ಪ್ರಾರಂಭದಲ್ಲಿ ಉಪದೇಶಿಸಿದ. ಮಾನವಕುಲ ತಂದೆಯಾದ ಮನುವು ಅದನ್ನು ತನ್ನ ಮಗ ಇಕ್ಷ್ವಾಕು ಮಹಾರಾಜನಿಗೆ ಹೇಳಿಕೊಟ್ಟ. ಇಕ್ಷ್ವಾಕು ಭೂಗ್ರಹದ ರಾಜ ಮತ್ತು ರಘುವಂಶದ ಮೂಲ ಪುರುಷ. ಶ್ರೀರಾಮಚಂದ್ರನು ಈ ರಘುವಂಶದಲ್ಲಿ ಅವತರಿಸಿದ. ಆದುದರಿಂದ
ಭಗವದ್ಗೀತೆಯು ಇಕ್ಷ್ವಾಕು ಮಹಾರಾಜನ ಕಾಲದಿಂದ ಮಾನವ ಕುಲದಲ್ಲಿ ಉಳಿದು ಬಂದಿದೆ. ಎಸ್, ತ್ರೇತಾಯುಗ ಮತ್ತು ದ್ವಾಪರಯುಗ ಸೇರಿ ಒಟ್ಟಿಗೆ 21,60,000 ಇಯರ್ಸ್. ಕಲಿಯುಗದ ಸಮಯಗಳು 5,171. ರಫ್ಲಿ ಅಂತ ಹೇಳುದಂದ್ರೆ ಗೀತೆ ಈ ಭೂಮಿಗೆ ಯಾವಾಗ ಬಂತು? 2 ಮಿಲಿಯನ್ ಇಯರ್ಸ್ ಎಗೋ. ಎಸ್, ಈಗ ನಾವು ಬ್ರಹ್ಮನ ದಿನವನ್ನು ಲೆಕ್ಕ ಮಾಡುವ. ಇದು ಯಾಕೆ ಅಂದ್ರೆ ಇದು ತುಂಬಾ ಇಂಪಾರ್ಟೆಂಟ್. ಬ್ರಹ್ಮನ ಒಂದು ದಿನ 864 ಕೋಟಿ ವರ್ಷ. ಬ್ರಹ್ಮನ ಒಂದು ಗಂಟೆ 36 ಕೋಟಿ ವರ್ಷ. ಬ್ರಹ್ಮನ ಒಂದು ನಿಮಿಷ 60 ಲಕ್ಷ ವರ್ಷ. ಇದು ನಮ್ಮ ವರ್ಷಕ್ಕೆ ಕ್ಯಾಲ್ಕುಲೇಷನ್. ಬ್ರಹ್ಮನ ಒಂದು ಸೆಕೆಂಡ್ 1 ಲಕ್ಷ ವರ್ಷ. ಈಗ ಇದನ್ನು ನಾವು ಯಾಕೆ ಕೊಟ್ಟಿದ್ದೇವೆ ಅಂದ್ರೆ, ನಮ್ಮ ಆಚಾರ್ಯರು ಪ್ರಭುಪಾದ ಹೇಳ್ತಾರೆ, ನೀನು ಏನು ಅಲ್ಲ, ಯು ಆರ್ ನಥಿಂಗ್ ಇನ್ ಫ್ರಂಟ್ ಆಫ್ ಕೃಷ್ಣ. ಅವ್ರು ಯಾವಾಗಲೂ ಹೇಳ್ತಿದ್ರು ಕ್ಲಾಸಲ್ಲಿ. ಈಗ ನೋಡಿ, ಬ್ರಹ್ಮನನ್ನು ಸೃಷ್ಟಿ ಮಾಡಿದ್ದು ಕೃಷ್ಣ. ನಾವು ಬ್ರಹ್ಮನೇನಿದ್ರು ಏನೂ ಅಲ್ಲ. ಹಾಗಾದ್ರೆ ನಾವು ಎಣಿಸಿ ಕೃಷ್ಣನಿದ್ರು ಏನಂತ. ಕೃಷ್ಣನೇದ್ರು ಏನೂ ಅಲ್ಲ. ಆದ್ರೆ ನಮ್ಗೆ ಈಗ ಎಂತ ಆಗಿದೆ ಅಂದ್ರೆ, ಈ ಭೌತಿಕ ಲೋಕಕ್ಕೆ ಬಂದು ನಮ್ಮ ತಲೆಯಲ್ಲಿ ತುಂಬಾ ಆ ಒಂದು ಎಂತ ಹೇಳುದು ಮದ ಅಹಂಕಾರ ಎಲ್ಲ ಉಂಟು. ಅಂದ್ರೆ ನಾನು ಭೋಗ್ತಾರ, ನಾನು ಎಂಜಾಯರ್. ಆಕ್ಚುಲಿ ಭೋಗ್ತಾರ ಕೃಷ್ಣ. ಕೃಷ್ಣ ಅಂದ್ರೆ ಎನಿ ಮೂಮೆಂಟ್ ನಮ್ಗೆ ಎಂತ ಕೂಡ ಮಾಡ್ಬೋದು. ಆದ್ರೆ ನಾವು ಎಂತ ಮಾಡಿಸ್ತೇವೆ ಅಂದ್ರೆ, ಎಲ್ಲ ಅಂದ್ರೆ ನನ್ನ ಹಣದಿಂದ ನಾನು ಇರುವುದು, ನನ್ನ ಹಣದಿಂದ ನನ್ನ ಹೆಲ್ತ್ ಇರುವುದು, ಎಲ್ಲ ನಾವು ಹೇಳುದು ನಮ್ಮಿಂದ ನಾವು ಇರುವುದು ಅಂತ. ಆದ್ರೆ ನಮ್ಮಿಂದ ಇರುವುದಲ್ಲ, ಕೃಷ್ಣನ ಕೃಪೆಯಿಂದ ಇರುವುದು. ಅದಕ್ಕೋಸ್ಕರ ಇದನ್ನು ಆಚಾರ್ಯರು ವಿವರಿಸಿದ್ದಾರೆ. ಓಕೆ. ಅಜೋಪಿ ಸನ್ ಅವ್ಯಯಾತ್ಮ ಭೂತಾನಾಂ ಈಶ್ವರೋಪಿ ಸನ್ ಪ್ರಕೃತಿಂ ಸ್ವಾಂ ಅಧಿಷ್ಠಸ್ಯ ಸಂಭವಾಮಿ ಆತ್ಮ ಮಾಯೆಯ. ನನಗೆ ಹುಟ್ಟು ಎನ್ನುವುದಿಲ್ಲ, ನನ್ನ ಆಧ್ಯಾತ್ಮಿಕ ಶರೀರವು ಕ್ಷಯಿಸುವುದಿಲ್ಲ. ನಾನು ಎಲ್ಲಾ ಜೀವಿಗಳ ಪ್ರಭು. ಆದರೂ ಪ್ರತಿಯುಗದಲ್ಲಿಯೂ ನನ್ನ ಮೂಲ ಆಧ್ಯಾತ್ಮಿಕ ರೂಪದಲ್ಲಿ ಅವತರಿಸುತ್ತೇನೆ. ಓಕೆ, ಈಗ ಕೃಷ್ಣ ಹೇಗೆ ಕಾಣಿಸಿಕೊಳ್ಳುತ್ತಾನೆ ನೋಡಿ. ಇಲ್ಲಿ ನಿಮ್ಗೆ ದೇವಕಿ ಮತ್ತೆ ವಸುದೇವನ ಈ ಚಿತ್ರ ಉಂಟು. ಹೆಚ್ಚಿನವರು ಜನರು ಹೇಳುವುದು ಅಂದ್ರೆ, ನಾವು ಪುಸ್ತಕ ಎಲ್ಲ ವಿತರಣೆ ಮಾಡಕ್ಕೆ ಹೋಗುವಾಗ ಜನರು ಹೇಳುವುದು ಕೃಷ್ಣ ನಮ್ಮಾಗೆ ಮನುಷ್ಯ. ಈ ಶ್ಲೋಕದಲ್ಲಿ ಉಂಟು, ಕೃಷ್ಣ ನಮ್ಮಾಗೆ ಮನುಷ್ಯ ಅಲ್ಲ, ನನಗೆ ಹುಟ್ಟು ಎನ್ನುವುದಿಲ್ಲ, ನನ್ನ ಆಧ್ಯಾತ್ಮಿಕ ಶರೀರ ಕ್ಷಯಿಸುವುದಿಲ್ಲ. ಕೃಷ್ಣನ ಶರೀರ ನಮ್ದು ಭೌತಿಕ ಶರೀರ. ನಾವೀಗ ನಮ್ಮ ಕೈಯನ್ನು ಕಟ್ಟು ಮಾಡಿದ್ರೆ ಅಲ್ಲಿನ ರಕ್ತ ಬರ್ತದೆ. ಆದ್ರೆ ಕೃಷ್ಣನ ಆಧ್ಯಾತ್ಮಿಕ ಶರೀರ ಅದು ಕ್ಷಯಿಸುವುದಿಲ್ಲ. ಮತ್ತೆ ನೋಡಿ, ಈ ಭಾಗವತಮಲ್ಲಿ 10ನೇ ಸ್ಕಂದದಲ್ಲಿ ಉಂಟು, ಕೃಷ್ಣ ಹೇಗೆ ಹುಟ್ಟುವುದಂದ್ರೆ ನಮ್ಮಾಗಿ ಗರ್ಭದಲ್ಲಿ 9 ತಿಂಗಳು ಹಾಗೆ ಹುಟ್ಟುವುದಲ್ಲ. ಕೃಷ್ಣ ವಸುದೇವನ ಹೃದಯದಿಂದ ದೇವಕಿ ಹೃದಯಕ್ಕೆ ಬಂದು ಮತ್ತೆ ಹುಟ್ಟುವಾಗ, ಯಾಕೆಂದ್ರೆ ಅವರು ಷಡ್ಭುಜ, ಕೃಷ್ಣನ ಷಡ್ಭುಜ ಶಂಖಚಕ್ರ ಗದಾಪದ್ಮ ಅದರ ಭಕ್ತರು. ಹಾಗಾಗಿ ಆ ಫಾರ್ಮ್ ಅಲ್ಲಿ ಹುಟ್ಟುದು. ಇಮಿಡಿಯೇಟ್ ಇಬ್ಬರು ಕೂಡ ಕೈ ಮುಗಿದು ಬೇಡ್ತಾರೆ, ವಸುದೇವ ಮತ್ತೆ ದೇವಕಿ, ನೀನು ಬಾಲಕನಾಗಿ ಹುಟ್ಟು, ಇಲ್ಲ ಜನರೆಲ್ಲ ತಪ್ಪು ಅರ್ಥ ಮಾಡ್ತಾರೆ. ಮತ್ತೆ ಕೃಷ್ಣ ಬಾಲಕನಾಗಿ ಆಗುದು. ಹಾಗಾಗಿ ನಮ್ಮ ಹುಟ್ಟು ಮತ್ತೆ ಕೃಷ್ಣನ ಹುಟ್ಟಿಗೆ ನಾವು ಕಂಪೇರ್ ಮಾಡಬಾರ್ದು. ಕೃಷ್ಣಂದು ದಿವ್ಯವಾದ ಹುಟ್ಟು, ನಮ್ದು ಹಾಗೆ ಅಲ್ಲ. ನಾವು ಎಂತಂದ್ರೆ ಭಾಗವತಮಲ್ಲಿ ಉಂಟು, ನಾವು ತಾಯಿಯ ಹೊಟ್ಟೆಯಲ್ಲಿರುವಾಗ ಎಂತಂದ್ರೆ ಮಲ್ಲ ಇದೆಲ್ಲ ಇರ್ತದೆ, ನಾವಂದ್ರೆ ಆ ಕೊಳಕಲ್ಲಿ ಇರುವುದು. ಅದು ಕೃಷ್ಣ ಹಾಗೆ ಅಲ್ಲ. ಕೃಷ್ಣನಿಗೆ ಕೊಳಕ ಅನ್ನೋದಿಲ್ಲ. ಕೃಷ್ಣಂದು ದಿವ್ಯವಾದ ಶರೀರ, ಇದು ನಾವು ಅರ್ಥ ಮಾಡಬೇಕು. ಯದಾ ಯದಾ ಹಿ ಧರ್ಮಸ್ಯ ಗ್ಲಾನಿರ್ಭವತಿ ಭಾರತ ಅಭ್ಯುತ್ಥಾನಂ ಅಧರ್ಮಸ್ಯ ತದಾತ್ಮಾನಾಂ ಸೃಜಾಮ್ಯಹಂ. ಭರತ ವಂಶಜನಾದ ಅರ್ಜುನನೇ, ಯಾವಾಗ ಎಲ್ಲೆಲ್ಲಿ ಧರ್ಮದ ಅವನತಿಯಾಗುತ್ತದೋ ಮತ್ತು ಅಧರ್ಮವು ಹೆಚ್ಚುತ್ತದೋ ಆಗ ಸ್ವಯಂ ಅವತಾರ ಮಾಡುತ್ತೇನೆ. ನೋಡಿ, ಓಕೆ. ಈಗ ಕೃಷ್ಣ ಯಾವಾಗ ಕಾಣಿಸಿಕೊಳ್ಳುತ್ತಾನೆ? ಯದಾ ಯದಾ ಈ ಧರ್ಮಸ್ಯ ಗ್ಲಾನಿರ್ಭವತಿ ಭಾರತ ಅಭ್ಯುತ್ಥಾನಂ ಅಧರ್ಮಸ್ಯ ತದಾತ್ಮನ ಸೃಜಾಮ್ಯಹಂ. ಓಕೆ, ಈಗ ಈ ಶ್ಲೋಕಕ್ಕೆ ಬರುವ. ನೋಡಿ, ನಿಮ್ಗೆಲ್ಲರಿಗೂ ಇಲ್ಲಿ ಕಾಣ್ತದೆ, ಇದು ಕಂಸ, ಇದು ವಸುದೇವ ಮತ್ತೆ ದೇವಕಿ. ನೋಡಿ, ಭಾಗವತಮಲ್ಲಿ ನಮ್ಮ ಆಚಾರ್ಯರು ಆ ಭಾವಾರ್ಥದಲ್ಲಿ ಬ್ಯೂಟಿಫುಲ್ ಅನಾಲಜಿ ಕೊಟ್ಟಿದ್ದಾರೆ ಇದರ ಬಗ್ಗೆ. ಅವ್ರು ಹೇಳ್ತಾರೆ, ಕಂಸ ವಸುದೇವ ಮತ್ತೆ ದೇವಕಿಯನ್ನು ಕೊಂಡೋಗ್ತಿದ್ದ ರಥದಲ್ಲಿ. ಕೊಂಡೋಗುವಾಗ ಅಲ್ಲಿ ಆಕಾಶದಲ್ಲಿ ಒಂದು ವಾಣಿ ಬರ್ತದೆ, ಏ ಮೂರ್ಖ ಕಂಸ,
ನಿನ್ನನ್ನು ನಿನ್ನ ತಂಗಿ ದೇವಕಿಯ 8ನೇ ಮಗು ನಿನ್ನನ್ನು ಕೊಲ್ತದೆ. ನೋಡಿ, ರಾಕ್ಷಸರಿಗೆ ಅಸುರರಿಗೆ ಇದನ್ನು ಕೇಳಿದ ಮೇಲೆ ಅವರಿಗೆ ಗೊತ್ತುಂಟಲ್ಲ, ಅವ್ರು ಎಂತ ಆಗ್ತಾರೆ ಅಂದ್ರೆ ಇಮಿಡಿಯೇಟ್ ಖಡ್ಗ ತೆಗೆದು ಆ ದೇವಕಿಯನ್ನು ಕೊಲ್ಲಿಗೆ ಹೋದ. ಆಗ ವಸುದೇವ ಎಂತ ಮಾಡಿದ, ಕೈ ಹಿಡ್ದ. ಹಾಗೆಂತ ಮಾಡಿದ, ದೇವಕಿಯನ್ನು ಬಿಟ್ಟು ಇವನ ಕುತ್ತಿಗೆಗೆ ಇಟ್ಟ. ಇಲ್ಲಿ ನಮ್ಮ ಆಚಾರ್ಯರು ಪ್ರಭುಪಾದ್ ಹೇಳ್ತಾರೆ, ನೋಡಿ, ಈಗ ನಮ್ಗೆ ಯಾರಾದ್ರೂ ಒಂದು ಖಡ್ಗವನ್ನು ಕುತ್ತಿಗೆಯಲ್ಲಿ ಇಟ್ರೆ ನಾವು ಮೂರ್ತ ಮಾಡ್ತೇವೆ, ಅಂದ್ರೆ ಮೂತ್ರ ವಿಸರ್ಜನೆ ಆಗ್ತದೆ ನಮ್ದು, ಅಂದ್ರೆ ಹೆದರಿ. ಆದ್ರೆ ವಸುದೇವ ಶುದ್ಧ ಭಕ್ತ. ಯಾಕೆಂದ್ರೆ ಶುದ್ಧ ಭಕ್ತರ ಅಲ್ಲಿ ನಮ್ಮಲ್ಲಿ ಕೂಡ ಆ ಪರಮಾತ್ಮ ಇದ್ದಾನೆ, ಶುದ್ಧ ಭಕ್ತರ ಹೃದಯದಲ್ಲಿ ಕೂಡ ಪರಮಾತ್ಮ ಇದ್ದಾನೆ. ಆದ್ರೆ ಡಿಫ್ರೆನ್ಸ್ ಎಂತ ಅಂದ್ರೆ ಶುದ್ಧ ಭಕ್ತರ ಹೃದಯದಲ್ಲಿ ತುಂಬಾ ಆಕ್ಟಿವ್ ಇದ್ದಾನೆ ಪರಮಾತ್ಮ. ಮತ್ತೆ ಆ ಬುದ್ಧಿ, ಸ್ಮೃತ, ರಿಮೆಂಬರೆನ್ಸ್, ಫಾರ್ಗೆಟ್ಫುಲ್ನೆಸ್ ಮತ್ತೆ ಇದೆಲ್ಲ ಕೊಡುದು, ಮೆಮೊರಿ ಎಲ್ಲ ಕೊಡುದು ಕೃಷ್ಣ. ಹಾಗಾಗಿ ಕೃಷ್ಣ ಎಂತ ಮಾಡ್ತಾನೆ ಅಂದ್ರೆ ಇಮಿಡಿಯೇಟ್ ಆಗಿ ಅಂತ ಹೇಳಿದ ಅಂದ್ರೆ, ವಸುದೇವ ಹೇಳಿದ, ನೀನ್ ನಮ್ಮನ್ನು ಕೊಲ್ಬೇಡ, ನಿನ್ಗೆ ಎಂತ ಬೇಕು, ಆ 8ನೇ ಮಗು ಅಲ್ಲ, 8ನೇ ಮಗು ನಾನು ಕೊಡ್ತೇನೆ. ಇಮಿಡಿಯೇಟ್ ಖಡ್ಗ ತೆಗ್ದಂತೆ. ಹಾಗಾಗಿ ಶುದ್ಧ ಭಕ್ತರಿಗೆ ನೋಡಿ, ಯಾವಾಗ ಯಾರ ಹತ್ರ ಎಂತ ಮಾತಾಡ್ಬೇಕು ಅದು ಗೊತ್ತುಂಟು, ತುಂಬಾ ಆಕ್ಟಿವ್. ಹಾಗಾಗಿ ನಾವು ಭಕ್ತಿಯಲ್ಲಿ ನಾವು ಪೂರ್ಣ ಪ್ರಮಾಣದಲ್ಲಿ ತೊಡಗಿದರೆ ನಮ್ಮಲ್ಲಿ ಕೂಡ ಪರಮಾತ್ಮ ಇದ್ದಾನೆ, ಅವ ಆಕ್ಟಿವ್ ಆಗ್ತಾನೆ, ಮತ್ತೆ ನಮ್ಗೆ ಇನ್ಸ್ಟ್ರಕ್ಷನ್ ಕೊಡ್ತಾ ಬರ್ತಾನೆ. ಆಚಾರ್ಯ ಹೇಳ್ತಾರೆ, ಇದನ್ನು ನಾವು ನೋಡಿ ಕಲಿಬೇಕಂತೆ. ಹಾಗಾಗಿ ಎಲ್ಲೆಲ್ಲಿ ಧರ್ಮದ ಅವನತಿ ಆಗುತ್ತದೋ, ಅಧರ್ಮ ಹೆಚ್ಚುತ್ತದೋ, ಆಗ ಸ್ವಯಂ ಅವತಾರ ಮಾಡುತ್ತೇನೆ. ಎಸ್. ಪರಿತ್ರಾಣಾಯ ಸಾಧೂನಾಂ ವಿನಾಶಾಯ ದುಷ್ಕೃತಾಂ ಧರ್ಮ ಸಂಸ್ಥಾಪನಾರ್ಥಾಯ ಸಂಭವಾಮಿ ಯುಗೆ ಯುಗೆ. ಸಜ್ಜನರನ್ನು ರಕ್ಷಿಸುವುದಕ್ಕಾಗಿಯೂ ದುಷ್ಟರನ್ನು ನಾಶ ಮಾಡುವುದಕ್ಕಾಗಿಯೂ ಮತ್ತು ಧರ್ಮದ ತತ್ವಗಳನ್ನು ಮತ್ತೆ ಸ್ಥಾಪಿಸುವುದಕ್ಕಾಗಿಯೂ ನಾನು ಪ್ರತಿಯುಗದಲ್ಲಿ ಅವತರಿಸುತ್ತೇನೆ. ಎಸ್. ನೋಡಿ, ಇದಕ್ಕೆ ನಮ್ಮ ಆಚಾರ್ಯರು ಪ್ರಭುಪಾದ್ ಒಳ್ಳೆ ಒಂದು ಇದನ್ನು ಕೊಡ್ತಾರೆ. ಕೃಷ್ಣ ಏಕೆ ಕಾಣಿಸಿಕೊಳ್ಳುತ್ತಾನೆ? ಈಗ ಇದರಲ್ಲಿ ಇರುವುದೆಂತ, ಪರಿತ್ರಾಣಾಯ ಸಾಧನ ವಿನಾಶಾಯ ದುಷ್ಕೃತ ಧರ್ಮ ಸಂಸ್ಥಾಪನಾರ್ಥಾಯ ಸಂಭವಾಮಿ ಯುಗೆ ಯುಗೆ. ಅಂದ್ರೆ ಸಜ್ಜನರು ರಕ್ಷಿಸುವುದಾಗಿ, ದುಷ್ಟರನ್ನು ನಾಶ ಮಾಡುವುದಕ್ಕಾಗಿ. ಆದ್ರೆ ಆಚಾರ್ಯ ಹೇಳ್ತಾರೆ ಹೇಗೆಂದ್ರೆ, ಇದಕ್ಕೆ ಉದಾಹರಣೆ ಕೊಡುವ. ಈಗ ಸಪೋಸ್ ನಮ್ಮ ಪ್ರೈಮ್ ಮಿನಿಸ್ಟರ್ ಭಾರತದ್ದು ನರೇಂದ್ರ ಮೋದಿ ಈಗ ಒಂದು ದೊಡ್ಡ ಒಂದು ಮಂಗಳೂರಲ್ಲಿ ಒಂದು ದೊಡ್ಡ ಫ್ಯಾಕ್ಟರಿ ಇನಾಗ್ರೇಷನ್ಗೆ ಬರ್ತಾರೆ. ಇದೆಲ್ಲ ಅವ್ರದ್ದು ಎಂತ ಹೇಳುದು, ಅದು ಎಲ್ಲ ಅವರ ಒಂದು ಶೆಡ್ಯೂಲ್ ಅಲ್ಲಿ ಅದು ಪ್ರಿಪೇರ್ ಆಗಿದೆ. ಮತ್ತೆ ಎಲ್ಲ ಪೇಪರ್ ಅಲ್ಲಿ, ಎಲ್ಲ ಮೀಟಿಂಗ್ ಅಲ್ಲಿ, ಪ್ರೆಸ್ ಅಲ್ಲಿ ಎಲ್ಲ ಅದು ಪಬ್ಲಿಷ್ ಆಗಿದೆ, ಅವ್ರು ಹೀಗೆ ಬರ್ತಾರೆ ಅಂತ. ಹಾಗೆ ಎಂತ ಮಾಡ್ತಾರೆ, ಆ ಫ್ಯಾಕ್ಟ್ರಿದು ಯಾರಾದ್ರೂ ಓನರ್ ಅವ ಎಂತ ಮಾಡ್ತಾನೆ ಅಂದ್ರೆ, ನಂದು ಕೂಡ ಒಂದು ಫ್ಯಾಕ್ಟ್ರಿ ಉಂಟು, ಅಲ್ಲಿ ಕೂಡ ಅವರನ್ನು ಕರೆಸುವಂತ. ಆಗ ಅದನ್ನು ಆ ಸಂದೇಶವನ್ನು ಅವರಿಗೆ ಮೋದಿ ಕೊಡ್ತಾರೆ. ಆಗ ಮೋದಿ ಹೇಳ್ತಾರೆ, ಆಯ್ತು, ಹೇಗೆ ಇಲ್ಲಿ ತನಕ ಬಂದಿದ್ದೇನೆ, ಅಲ್ಲಿ ಕೂಡ ಬರ್ತೇನೆ ಅಂತ. ಅದೇ ರೀತಿ ಕೃಷ್ಣ ಬರೋದು ದುಷ್ಟರನ್ನು ಕೊಲ್ಲಿಕ್ಕೆ ಅಲ್ಲ, ಇದು ಎಲ್ಲರೂ ತಿಳಿರಿ. ಆಚಾರ್ಯ ಹೇಳ್ತಾರೆ ಭಾವಾರ್ಥದಲ್ಲಿ, ಕೃಷ್ಣ ಭಕ್ತರ ಕರೆಗೆ ಓಡಿ ಓಡಿ ಬರುವುದಂತೆ. ಮತ್ತೆ ಹಾಗೆ ಬಂದಾಗ ದುಷ್ಟರನ್ನು ಕೊಲ್ತಾನೆ. ಮಾತ್ರ ಅದು ಮೇನ್ ಬಿಸ್ನೆಸ್ ಅಲ್ಲ, ದುಷ್ಟರನ್ನು ಕೊಲ್ಲುವುದು. ಈಗ ಜನರೆಲ್ಲ ಕಲಿಯುಗದಲ್ಲಿ ಇದನ್ನು ತಪ್ಪು ತಿಳಿದುಕೊಂಡಿದ್ದಾರೆ. ಕೃಷ್ಣನ ಬಿಸ್ನೆಸ್ ಈ ದುಷ್ಟರನ್ನು ಕೊಲ್ಲುವುದಲ್ಲ. ಯಾಕಂದ್ರೆ ಕೃಷ್ಣಂದು ಎಷ್ಟೋ ಇದು ಎಂತ ಹೇಳುದು ಸಂಗಡಿಗರಿದ್ದಾರೆ, ಅವರು ಕೊಲ್ಬಹುದು. ಅದೇನು ಕಷ್ಟದ ಕೆಲಸ ಅಲ್ಲ ದುಷ್ಟರನ್ನು ಕೊಲ್ಲುವುದು. ಆದ್ರೆ ಕೃಷ್ಣ ಬರುವುದು ಭಕ್ತರ ಕರೆಗೆ, ಇದು ನಾವು ತಿಳಿಬೇಕು. ಹಾಗಾಗಿ ಕೃಷ್ಣನ ಇಂಟೆನ್ಸ್ ಬರುವುದು ಭಕ್ತರ ಕರೆಗೆ. ಜನ್ಮ ಕರ್ಮ ಚ ಮೇ ದಿವ್ಯಂ ಏವಂ ಯೋ ವೇತಿ ತತ್ವತಾ ತ್ಯಕ್ತ್ವಾ ದೇಹಂ ಪುನರ್ಜನ್ಮ ನೈತಿ ಮಾಮೇತಿ ಸೋರ್ಜುನ. ಅರ್ಜುನನೇ, ಯಾರು ಹೀಗೆ ನನ್ನ ಹುಟ್ಟಿನ ಮತ್ತು ಕರ್ಮಗಳ ದಿವ್ಯ ಸ್ವರೂಪವನ್ನು ಯಥಾರ್ಥವಾಗಿ ತಿಳಿದುಕೊಳ್ಳುವರು, ಅವರು ದೇಹತ್ಯಾಗ ಮಾಡಿದ ನಂತರ ಮತ್ತೆ ಈ ಐಕ ಜಗತ್ತಿನಲ್ಲಿ ಹುಟ್ಟುವುದಿಲ್ಲ, ಅವರು ನನ್ನ ನಿತ್ಯ ನಿವಾಸಕ್ಕೆ ಬರುತ್ತಾರೆ. ಎಸ್. ನೋಡಿ, ಕೃಷ್ಣನ ತಿಳಿಯುವುದಂದ್ರೆ ಏನು ಪ್ರಯೋಜನ? ನಾವು ನಮ್ಮ ಯಾವುದು ಲೈಫಲ್ಲಿ ಯಾವ್ದಾದ್ರೂ ನಾವು ಪರ್ಚೇಸ್ ಮಾಡುವುದಿದೆ, ನಾವು ಫಸ್ಟ್ ಕೇಳುದು ಇದರಲ್ಲಿ ನನಗೆ ಎಂತ ಪ್ರಯೋಜನ. ಅದಕ್ಕೆ ಆಚಾರ್ಯರು ಅದಕ್ಕೆ ಹೇಳಿದ್ದಾರೆ, ಈ ಭಕ್ತಿಯಲ್ಲಿ ಕೂಡ ಎಲ್ಲರೂ ಕೇಳ್ತಾರೆ. ಫಸ್ಟಿಗೆ ಅವ್ರು ಕೇಳುದು ಪ್ರಯೋಜನ, ಆದ್ರೆ ಫಸ್ಟಿಗೆ ಸಂಬಂಧ ಅಂತೆ. ಸಂಬಂಧ, ಅಭೀದಯ,
ಪ್ರಯೋಜನ. ಸಂಬಂಧ ಅಂದ್ರೆ ಈಗ ನಿಮ್ಗೆ 18 ಅಧ್ಯಾಯ ನಿಮ್ಗೆ ಗೊತ್ತಾಗ್ತದೆ ನೀವು ದೇಹ ಅಲ್ಲ ನೀವು ಆತ್ಮ ಅಂತ, ನೀವು ಕಂಪ್ಲೀಟ್ ಅರ್ಥ ಮಾಡ್ತೀರಿ. ಮತ್ತೆ ನಮ್ಗೆ ಅರ್ಥ ನಾವು ದೇಹ ಅಲ್ಲ ನಾವು ಆತ್ಮ, ಮತ್ತೆ ನಾವು ಪರಮಾತ್ಮನಿಗೆ ಹೇಗೆ ಕನೆಕ್ಟ್ ಮಾಡುವುದು, ಇದು ಒಂದು ಸಂಬಂಧ. ಮತ್ತೆ ಅಭಿದಯ, ಅದನ್ನು ಮಾಡುವ ಪ್ರೊಸೆಸ್ ಅಂದ್ರೆ ಜಪ ಮಾಡುವುದು, ಮತ್ತೆ ಕೀರ್ತನೆ ಮಾಡುವುದು, ಭಗವದ್ಗೀತಾ ಪಠಿಸುವುದು, ಇದು ಅಭಿದಯ. ಮತ್ತೆ ಇದರಲ್ಲಿ ಎಂತ ಪ್ರಯೋಜನ ನೋಡಿ, ಪ್ರಯೋಜನ ಇಲ್ಲಿ ಉಂಟು. ಪ್ರಯೋಜನ ಅಂತ ಅಂದ್ರೆ ಅರ್ಜುನನಿಗೆ ಯಾರು ಹೀಗೆ ನನ್ನ ಹುಟ್ಟಿನ ಮತ್ತು ಕರ್ಮಗಳ ದಿವ್ಯ ಸ್ವರೂಪ ಯಥಾರ್ಥವಾಗಿ ತಿಳಿದುಕೊಳ್ಳುವರೋ ಅವರು ದೇಹತ್ಯಾಗ ಮಾಡಿದ ನಂತರ ಮತ್ತೆ ಈ ಐಹಿಕ ಜಗತ್ತಿನಲ್ಲಿ ಹುಟ್ಟುವುದಿಲ್ಲ. ಇದು ಮೇನ್. ಹೇಗೆಂದ್ರೆ ಆಗ ನಾನು ಬ್ರಹ್ಮಂದು ಇದು ಹೇಳಿದೆ, ನಿಮ್ ಕ್ಯಾಲ್ಕುಲೇಷನ್, ನೀವು ಪುಣ್ಯ ಮಾಡಿದ್ರೆ ಬ್ರಹ್ಮಲೋಕಕ್ಕೆ ಹೋಗ್ಬೋದು, ಆದ್ರೆ ನಿಮ್ದು ಟೈಮ್ ಆದ ಕೂಡಲೇ ಎಷ್ಟು 155 ಟ್ರಿಲಿಯನ್ ಇಯರ್ಸ್ ಅದು ಆದ ಕೂಡಲೇ ಮತ್ತೆ ನೀವು ಸಾಯಲೇಬೇಕು. ಹಾಗಾಗಿ ಕೃಷ್ಣ ಲೋಕಕ್ಕೆ ಹೋದ್ರೆ ಅವರು ನನ್ನ ನಿತ್ಯ ನಿವಾಸಕ್ಕೆ ಬರುತ್ತಾರೆ, ಮತ್ತೆ ಅವನಿಗೆ ಹುಟ್ಟು ಇಲ್ಲ. ಜನ್ಮ ಮೃತ್ಯು ಜರಾ ವ್ಯಾಧಿ ದುಃಖ ದೋಷಾನು ದರ್ಶನ, ಮತ್ತೆ ಅವನಿಗೆ ಜನ್ಮ ಇಲ್ಲ, ಮೃತ್ಯು ಇಲ್ಲ, ಜರ ಅಂದ್ರೆ ಓಲ್ಡ್ ಏಜ್ ಇಲ್ಲ, ವ್ಯಾಧಿ ಅಂದ್ರೆ ರೋಗ ಇಲ್ಲ. ಹಾಗಾಗಿ ಕೃಷ್ಣ ಇದನ್ನು ಹೇಳ್ತಾ ಇದ್ದಾನೆ. ವೀತರಾಗ ಭಯ ಕ್ರೋಧ ಮನ್ಮಯ ಮಾಮುಪಾಶ್ರಿತ ಬಹೋ ಜ್ಞಾನ ತಪಸ ಪೂತ ಮದ್ಭಾವಮಾಗತ. ಭಯ ರಾಗ ಕ್ರೋಧಗಳನ್ನು ತ್ಯಜಿಸಿ ಅನೇಕರು ಸಂಪೂರ್ಣವಾಗಿ ನನ್ನಲ್ಲಿಯೇ ಮನಸ್ಸನ್ನುಳ್ಳವನಾಗಿ ನನ್ನಲ್ಲಿ ಆಶ್ರಯ ಪಡೆದಿದ್ದಾರೆ, ನನ್ನ ಜ್ಞಾನದಿಂದ ಪರಿಶುದ್ಧರಾಗಿದ್ದಾರೆ. ಹೀಗೆ ಅವರು ನನ್ನಲ್ಲಿ ದಿವ್ಯ ಪ್ರೇಮವನ್ನು ಪಡೆದಿದ್ದಾರೆ. ಓಕೆ, ಇದರ ಬಗ್ಗೆ ಈಗ ನಾವು ಹೇಳುವ. ನೋಡಿ, ಯಾರಾದ್ರೂ ಆಸ್ ಎನಿಬಡಿ ಇನ್ ಹಿಸ್ಟ್ರಿ ಏಬಲ್ ಟು ಅಂಡರ್ಸ್ಟ್ಯಾಂಡ್ ಕೃಷ್ಣ, ಯಾರಾದ್ರೂ ಕೃಷ್ಣನನ್ನು ತಿಳಿದುಕೊಂಡಿದ್ದಾರಾ? ಇದಕ್ಕೆ ಇಲ್ಲೆಂತಂದ್ರೆ 3 ವಿಷಯ ಕೊಟ್ಟಿದ್ದಾರೆ. ಕೃಷ್ಣ ಹೇಳ್ತಾನೆ, ಭಯ, ರಾಗ, ಕ್ರೋಧ, ಇದನ್ನು ಯಾರು ತ್ಯಜಿಸ್ತಾರೆ ಮತ್ತೆ ಸಂಪೂರ್ಣವಾಗಿ ನನ್ನಲ್ಲಿ ಮನಸ್ಸುಳ್ಳವನ ಆಗ್ತಾರೆ, ನನ್ನ ಜ್ಞಾನದಿಂದ ಪರಿಶುದ್ಧ, ಅವರು ನನ್ನಲ್ಲಿ ದಿವ್ಯ ಪ್ರೇಮವನ್ನು ಪಡೆಯುತ್ತಾರೆ. ನೋಡಿ, ಭಯ ಅಂದ್ರೆ ಈಗ ನಿಮ್ಗೆ ಅದು ಲೇಟರ್ ಚಾಪ್ಟರ್ ಅಲ್ಲಿ ಬರ್ತದೆ 16ನೇ ಅಧ್ಯಾಯದಲ್ಲಿ, ದೈವಿ ಗುಣ ಮತ್ತೆ ಆಸುರಿ ಗುಣ. ಆ ದೈವಿ ಗುಣ, ದೇವತಾ ಗುಣ, ನಮ್ಗೆ ಒಂದು ಇಚ್ಛೆ ಉಂಟು. ಎಂತಂದ್ರೆ ನಮ್ಮ ಮಕ್ಕಳಿಗೆ ಎಲ್ಲ ದೇವತಾ ಕ್ವಾಲಿಟೀಸ್ ಬರ್ಬೇಕಂದ್ರೆ ನಮ್ಗೆ ಇಚ್ಛೆ ಉಂಟು. ಹಾಗೆ ಆಚಾರ್ಯ ಹೇಳ್ತಾರೆ, ಯಾವಾಗ ಒಬ್ಬ ಭಕ್ತನಾಗ್ತಾನೆ ಆಗ ಎಲ್ಲ ದೈವ ಗುಣ ಬರ್ತದಂತೆ. ಹಾಗಾಗಿ ದೈವಿ ಗುಣದಲ್ಲಿ ಫಸ್ಟ್ ಇದೆ ಅಂತಂದ್ರೆ ಅಭಯಂ. ನಮ್ಗೆ ನೋಡಿ, ಎಲ್ಲರಿಗೂ ಈಗ ಕೊರೋನಾ ಬಂದಿದೆ. ಆಚಾರ್ಯ ಹೇಳ್ತಾರೆ, ಕೊರೋನಾ ಯಾವ್ದಾದ್ರು ಒಂದು ಬರ್ತದೆ, ಅದು ಎಲ್ಲರಿಗೂ ಆ ಸಾವಿನ ಬಗ್ಗೆ ಭಯ ಉಂಟು. ಆ ಭಯ ಹೋಗ್ಬೇಕಂತೆ, ಅಭಯಂ ಅಂದ್ರೆ ನಾವು ಕೃಷ್ಣ ಪ್ರಜ್ಞೆಯಲ್ಲಿ ನಾವು ನಿರತರಾಗಿದ್ರೆ ಎಂತ ಆಗ್ತದೆ ಅಂದ್ರೆ, ನಾವು ಒಂದಲ್ಲ ಒಂದು ದಿವಸ ನಾವು ಸಾಯ್ಲಿಕ್ಕೆ ಉಂಟು. ನಾನು ಕೃಷ್ಣ ಪ್ರಜ್ಞೆ ಇದ್ರೆ ನನಗೇನು ಲಾಸ್ ಇಲ್ಲ, ನಾನು ಕೃಷ್ಣ ಲೋಕಕ್ಕೆ ಹೋಗ್ತೇನೆ. ಹಾಗಾಗಿ ಸಾವಿನ ಭಯ ಇಲ್ಲ. ಯಾರಿಗೆ ಈ ಸಾವಿನ ಭಯವಿಲ್ಲವೋ, ಮತ್ತೆ ರಾಗ ಅಂದ್ರೆ ಅಟ್ಯಾಚ್ಮೆಂಟ್. ಈಗ ನೋಡಿ, ಹೇಗಂದ್ರೆ ಆಚಾರ್ಯ ಇದಕ್ಕೆ ಹೇಳ್ತಾರೆ, ಹೆಂಡತಿ ಎಣಿಸುವುದು ಗಂಡನನ್ನು ಬಚಾವ್ ಮಾಡ್ತಾನೆ, ಗಂಡ ಎಣಿಸುವುದು ಹೆಂಡತಿ ನನ್ನನ್ನು ಬಚಾವ್ ಮಾಡ್ತಾರೆ. ಆದ್ರೆ ಯಾರನ್ನು ಬಚಾವ್ ಮಾಡುದಿಲ್ಲ, ಸಾಯಲೇಬೇಕು. ನಿಜವಾಗಿ ನಮ್ಮನ್ನು ಬಚಾವ್ ಮಾಡುವುದು ಕೃಷ್ಣ. ಹಾಗಾಗಿ ಆ ಅಟ್ಯಾಚ್ಮೆಂಟ್ ಇರಬಾರ್ದು. ಅಟ್ಯಾಚ್ಮೆಂಟ್ ಹೇಗೆ ಅಂದ್ರೆ ಸೆಂಟ್ರಲ್ಲಿ ಕೃಷ್ಣ ಇರಬೇಕು, ಕೃಷ್ಣ ಹತ್ರ ನಮ್ಮ ಫ್ಯಾಮಿಲಿ ಹೋಗ್ಬೇಕಂತ ಆಚಾರ್ಯ ಹೇಳ್ತಾರೆ. ಆಗ ನಮ್ಮ ಮನೆಯೇ ವೈಕುಂಠ ಅಂತ ಆಚಾರ್ಯ ಹೇಳ್ತಾರೆ. ಸೆಂಟ್ರಲ್ಲಿ ಕೃಷ್ಣನ ಇಡ್ಬೇಕು. ಮತ್ತೆ ಕ್ರೋಧ ಎಲ್ಲರಿಗೂ ಗೊತ್ತುಂಟು. ಈ 3 ಇಲ್ಲದ ಯಾರು ತ್ಯಜಿಸ್ತಾರೆ ಅಂತವರು ಆ ಕೃಷ್ಣನ ದಿವ್ಯ ಪ್ರೇಮವನ್ನು ಅನುಭವಿಸ್ತಾರೆ. ಮತ್ತೆ ಇಲ್ಲಿ ಕೇಳಿದ್ದಾರೆ, ಆಸ್ ಎನಿಬಡಿ ಇನ್ ಹಿಸ್ಟ್ರಿ ಏಬಲ್ ಟು ಅಂಡರ್ಸ್ಟ್ಯಾಂಡ್ ಕೃಷ್ಣ. ಇದ್ದಾರೆ 12 ಮಹಾಜನರು. ಈಗ ಅವರ ಬಗ್ಗೆ ಹೇಳುವ. ನೋಡಿ, 12 ಮಹಾಜನರು. ಭಾಗವತಂನ ಹೇಳ್ತೇನಲ್ಲ, ಭಾಗವತಮಲ್ಲಿ ಪೂರ್ತಿ ಇವರದೇ ವಿಷಯ. ಇವರು ಕೃಷ್ಣನನ್ನು ಹೊಗಳುವುದು. ಅದು ಶ್ಲೋಕ ಉಂಟು, ಶ್ಲೋಕದ ಬಗ್ಗೆ ಸ್ವಲ್ಪ ನಾವು ಗಮನ ಹಾಕುವ. ಭಾಗವತಮನಲ್ಲಿ 6ನೇ ಸ್ಕಂದ 3ನೇ ಅಧ್ಯಾಯ 20ನೇ ಶ್ಲೋಕ. ಸ್ವಯಂಭೂ ನಾರದ ಶಂಭೋ ಕುಮಾರ ಕಪಿಲೋ ಮನೋ ಪ್ರಹ್ಲಾದ ಜನಕೋ ಭೀಷ್ಮ ಬಲಿರ್ ವಯಾಸಕೀರ್ ವಯಂ. ಅಂದ್ರೆ ಈ 12 ಜನ. ಫಸ್ಟ್ ಇದು ನೋಡುವ. ಫಸ್ಟ್ ಇದು ಬ್ರಹ್ಮ, ಇವ ಮಹಾಜನ. ಇವ ಕೂಡ ಇದರಲ್ಲಿ ಭಾಗವತಮಲ್ಲಿ ಕೃಷ್ಣನ ಬಗ್ಗೆ ಹೊಗಳ್ತಾನೆ. ಸೆಕೆಂಡ್ ಇದು ಶಂಭು ಅಂದ್ರೆ ಶಿವಂದು ಕೂಡ ಉಂಟು. 3ನೇದು ಶುಕಮುನಿ,
ವೇದವ್ಯಾಸರದ ಮಗ, ಶುಕಮುನಿ ಪರೀಕ್ಷಿತ್ ಮಹಾರಾಜಿಗೆ ಈ ಭಾಗವತವನ್ನು ಹೇಳುವುದು. ಮತ್ತೆ ನಾಲ್ಕನೇದು ಪ್ರಹ್ಲಾದ್ ಮಹಾರಾಜ್, ಹಿರಣ್ಯಕಶಿಪುದ ಮಗ, ಇವರು ಕೂಡ ಮಹಾಜನ. ಐದನೇದು ನಾರದ ಮುನಿ, ನಿಜವಾದ ಹೀರೋ ನಾರದ ಮುನಿ. ಮತ್ತೆ ಆರನೇದು ಜನಕ ಮಹಾರಾಜ್. ಏಳನೇದು 4 ಕುಮಾರ, ಈಗ ನಾನು ಸಂಪ್ರದಾಯ ಹೇಳಿದೇವಲ್ಲ 4 ಕುಮಾರ. 8ನೇದು ಕಪಿಲ. ಕಪಿಲ ಅಂದ್ರೆ ದೇವಹೂತಿಯ ಮಗ. ಇನ್ನೊಂದು ಕಪಿಲ ಇದ್ದಾನೆ, ಅದು ಕಪಿಲ ಅಲ್ಲ, ಇದು ದೇವಹೂತಿಯ ಮಗ ಕಪಿಲ. ಮತ್ತೆ 9ನೇದು ಸ್ವಯಂಭೂ ಮನು. ಮತ್ತೆ 10ನೇದು ಭೀಷ್ಮ ಪಿತಾಮಹ. 11ನೇದು ಬಲಿ ಮಹಾರಾಜ್. 12ನೇದು ಯಮರಾಜ್. ಹಾಗಾಗಿ ಇವರು ಮಹಾಜನಗಳು. ಈ ಭಾಗವತಮಲ್ಲಿ ಇವರು ಕೃಷ್ಣನನ್ನು ಹೊಗಳಿದ್ದಾರೆ. ಹಾಗಾಗಿ ಇವರು ಕೃಷ್ಣನನ್ನು ಕಂಡಿದ್ದಾರೆ. ಹಾಗಾಗಿ ನಾವು ಇವರ ಮಾರ್ಗದಲ್ಲಿ ಹೋಗ್ಬೇಕಂತೆ ಆಚಾರ್ಯರು ಹೇಳ್ತಾರೆ. ಕೃಷ್ಣ ಮತ್ತು ನಮ್ಮ ನಡುವಿನ ವ್ಯತ್ಯಾಸ ಇದು ಎಲ್ಲರೂ ತಿಳಿಬಹುದು. ನೋಡಿ, ಕೃಷ್ಣನ ರೂಪ ಆಧ್ಯಾತ್ಮಿಕವಾಗಿದೆ, ಆದ್ರೆ ನಮ್ಮ ರೂಪ ತಾತ್ಕಾಲಿಕವಾಗಿದೆ. ಅಷ್ಟೇ ಡಿಫ್ರೆನ್ಸ್. ಯಾಕೆಂದ್ರೆ ಇದಕ್ಕೆ ಉದಾಹರಣೆ ಹೇಗೆ ಅಂದ್ರೆ ನೋಡಿ, ಆಚಾರ್ಯರು ಇದನ್ನು ಕೂಡ ಹೇಳ್ತಾರೆ. ಕುರುಕ್ಷೇತ್ರ ಯುದ್ಧ ಆಗುವಾಗ ಕೃಷ್ಣನ ವಯಸ್ಸು, ಆಕ್ಚುಲಿ ಕೃಷ್ಣನಿಗೆ ವಯಸ್ಸಿಲ್ಲ, ಆದ್ರೂ ಕೂಡ ಅರ್ಜುನನ ವಯಸ್ಸಿಗೆ ಹೋಲಿಸ್ತಾರೆ, ಸೇಮ್ ಏಜ್ 88 ಅಂತೆ. ಆಗ ಅವನಿಗೆ ಮೊಮ್ಮಕ್ಕಳು ಕೂಡ ಇದ್ರು. ಆದ್ರೆ ಕೃಷ್ಣ ಹೇಗೆ ಕಾಣ್ತಿದ್ದ ಅಂದ್ರೆ 16 ವರ್ಷದ ನವಯೌವನಂಚ ಹಾಗೆ ಕಾಣ್ತಿದ್ದ. ಹಾಗಾಗಿ ಕೃಷ್ಣಂದು ಆಧ್ಯಾತ್ಮಿಕ ದೇಹ, ನಮ್ಮಾಗೆ ಅಲ್ಲ. ನಾವು ನೋಡಿ, ನಾವು ಫಸ್ಟಿಗೆ ಮಗು ಇದ್ದಾಗ ಬೇರೆ ಇರ್ತೇವೆ ನಮ್ಮ ದೇಹ, ಮತ್ತೆ ನಾವು ಯೌವನ ಬಂದಾಗ ಬೇರೆ ಇರ್ತದೆ, ನಮ್ಗೆ ಮಿಡ್ಲ್ ಏಜ್ ಆಗುವಾಗ ಬೇರೆ ಆಗ್ತದೆ, ನಮ್ಗೆ ಪ್ರಾಯ ಆದಾಗ ನಮ್ಮ ಮುಖ ಎಲ್ಲ ಬೇರೆ ಆಗ್ತದೆ. ಅದು ಕೃಷ್ಣ ಹಾಗೆಲ್ಲ, ಸೇಮ್ ಹಾಗೆ. ಇದನ್ನ ನಾವು ಅರ್ಥ ಮಾಡ್ಬೇಕು. ಮತ್ತೆ ಕೃಷ್ಣ ಮಾಯಾದ ನಿಯಂತ್ರಕ, ಈ ದೇವಿ ಶಕ್ತಿ. ಮಾಯೆಯು ಕೃಷ್ಣನ ಅಂಡರಲ್ಲಿ ಇರೋದು, ಆದ್ರೆ ನಮ್ಮನ್ನು ಮಾಯೆ ನಿಯಂತ್ರಿಸುದು, ನಾವು ಮಾಯೆಯ ಒಳಗೆ ಇದ್ದೇವೆ. ಇದು ನಿಮ್ಗೆಲ್ಲರಿಗೂ ಗೊತ್ತುಂಟು ಚಿತ್ರ. ಶಿಶುಪಾಲ ಎಂತ ಮಾಡ್ತಾನೆ ಅಂದ್ರೆ, ಆ ಸಭೆಯಲ್ಲಿ ಹೇಳುದು, ಎಲ್ಲ ಪಾಂಡವರಿಗೆ ಹೇಳ್ತಾನೆ, ನೀವು ಯಾಕೆ ಕೃಷ್ಣನನ್ನು ದೇವೋತ್ತಮ ಪರಮಪುರುಷ ಅಂತ ಹೇಳ್ತಾರೆ, ಅವ ನಮ್ಮ ಹಾಗೆ ಮನುಷ್ಯ. ಆಗ ಭೀಮ ಮತ್ತೆ ಅರ್ಜುನ ಸಿಟ್ಟು ಬರ್ತದೆ, ಕೊಲ್ಲಿಕ್ಕೆ ಹೋಗ್ತಾರೆ. ಆಗ ಕೃಷ್ಣ ಹೇಳ್ತಾನೆ, ನೀವೆಂತ ಮಾಡ್ಬೇಡಿ, ನಾನು ಅವನು ಕೊಲ್ತೇನೆ ಅಂತ. ಮತ್ತೆ ಕೃಷ್ಣ ಅವನನ್ನು ಕೊಲ್ಲುವುದು. ये यथा मां प्रपद्यन्ते तां तथैव भजाम्यहं ಮಾಮನುವರ್ತಂತೆ ವರ್ತಂತೆ ಮನುಷ್ಯ ಪಾರ್ಥ ಸರ್ವಶಃ. ಯಾರು ನನಗೆ ಹೇಗೆ ಶರಣಾಗುತ್ತಾರೋ ಹಾಗೆ ನಾನು ಅವರಿಗೆ ಅನುಗ್ರಹಿಸುತ್ತೇನೆ. ಪಾರ್ಥನೆ, ಎಲ್ಲರೂ ಎಲ್ಲಾ ರೀತಿಗಳಲ್ಲೂ ನನ್ನ ಮಾರ್ಗವನ್ನೇ ಅನುಸರಿಸುತ್ತಾರೆ. ಇದು ಬ್ಯೂಟಿಫುಲ್ ಶ್ಲೋಕ, ತುಂಬಾ ಮೀನಿಂಗ್ ಉಂಟು ಈ ಶ್ಲೋಕಕ್ಕೆ. ನೋಡಿ, ಈ ಚಿತ್ರ ಕೂಡ ನಿಮ್ಗೆ ಕಾಣ್ತದೆ. ಎಂತಂದ್ರೆ, ಯೇ ಯಥಾ ಮಾಂ ಪ್ರಪದ್ಯಂತೆ ತಾಂ ಸದೈವ ಭಜಾಮ್ಯಹಂ ಮಮಾವರ್ತಮಾನುವರ್ತಂತೆ ಮನುಷ್ಯ ಪಾರ್ಥ ಸರ್ವಶಃ. ಅಂದ್ರೆ ಈಗ ನಿಮ್ದು ಸರೆಂಡರ್ 1% ಇದ್ರೆ ಕೃಷ್ಣಂದು ಅನುಗ್ರಹ ಕೂಡ 1%. ನಿಮ್ದು 100% ಸರೆಂಡರ್ ಇದ್ರೆ ಕೃಷ್ಣನ ಅನುಗ್ರಹ ಕೂಡ 100%. ಹಾಗಾಗಿ ನಿಮ್ಮ ಎಷ್ಟು ಡಿಗ್ರಿ ಉಂಟು ಸರೆಂಡರ್, ಅಷ್ಟಕ್ಕೆ ಕೃಷ್ಣ ಅವನ ಕೃಪೆ ತೋರಿಸ್ತಾನೆ. ಹಾಗಾಗಿ ನಾನು 3rd ಬ್ಯಾಚ್, ಅಂದ್ರೆ ಇದು ನಮ್ದು 4th ಭಗವದ್ಗೀತಾ ಕ್ಲಾಸ್. ಅಂದ್ರೆ 4th ಬ್ಯಾಚ್ ಅಂದ್ರೆ ನಾವು ಜೂನ್ ಅಲ್ಲಿ ಸ್ಟಾರ್ಟ್ ಮಾಡಿದ್ದೇವೆ, ಜುಲೈ ಆಗಸ್ಟ್, ಈಗ ಅಂದ್ರೆ 4th ಬ್ಯಾಚ್. ಆ 3rd ಬ್ಯಾಚ್ ಅಲ್ಲಿ ಒಂದು ನಾನು ಹೆಂಗಸಿಗೆ ಹೇಳಿದ್ದು, ಅಂದ್ರೆ ಒಂದು ಮಾತಾಜಿಗೆ ಹೇಳಿದ್ದು, ನೀವು 2 ಗಂಟೆ ಜಪ ಮಾಡ್ಬೇಕು, ಮತ್ತೆ 1 ಗಂಟೆ ಭಗವದ್ಗೀತೆ ಓದ್ಬೇಕು, ಅರ್ಧ ಗಂಟೆ ಮನೆಯಲ್ಲಿ ಕೀರ್ತನ ಮಾಡ್ಬೇಕು. 3 ದಿವಸ ಮಾಡಿದ ಮೇಲೆ 4ನೇ ದಿವಸ ನಾನು ಮತ್ತೆ ಹೇಳಿದೆ, ಹೀಗೆ ನೀವು ಮಾಡ್ತಾ ಹೋದ್ರೆ ನೀವು ಜೀವನದಲ್ಲಿ ನೀವು ಕೃಷ್ಣನನ್ನು ಕಾಣ್ತೀರಾ ಅಂತ. ಮತ್ತೆ ಅವ್ರು ನನ್ನ ಕೇಳಿದೆ, ಹೆಂಗಸು, ನಾನು 4 ದಿವಸ ಮಾಡ್ತೇನೆ, ನನಗೆ ಕೃಷ್ಣ ಕಾಣ್ಲಿಲ್ಲ. ಅಂದ್ರೆ ಜನರಿಗೆಲ್ಲ ಫಾಸ್ಟ್ ಬೇಕು, ಅಂದ್ರೆ ಇಮಿಡಿಯೇಟ್ ಆಗಿ ಅವರಿಗೆ ರಿಸಲ್ಟ್ ಬೇಕು. ಹಾಗೆ ಅಲ್ಲ, ನಾವು ಮಾಡ್ತಾ ಮತ್ತೆ ನಾವು ದೇವರನ್ನು ಕಾಣ್ತೇವೆ. ಅದು ಪ್ರೊಸೆಸ್ ಉಂಟು. ಅದೇ ರೀತಿ ನಮ್ದು ಎಷ್ಟು ಸರೆಂಡರ್ ಉಂಟು ಆ ಸರೆಂಡರ್ಗೆ ಕೃಷ್ಣ ನಮ್ಗೆ ಕೃಪೆ ತೋರಿಸ್ತಾನೆ. ನೋಡಿ, ಇದೆಲ್ಲ ಈ ಹಸು ಶಾಂತರಸದಲ್ಲಿ ಪೂರ್ತಿ ಸರೆಂಡರ್ ಕೃಷ್ಣನಿಗೆ. ಮತ್ತೆ ಇದು ಬಲರಾಮ್, ಮತ್ತೆ ಇಲ್ಲಿ ಕೃಷ್ಣನ ಫ್ರೆಂಡ್ಸ್ ಗೋಪಾಲ ಬಾಲಕರು, ಇವರೆಲ್ಲ ಪೂರ್ತಿ ಸರೆಂಡರ್ ಕೃಷ್ಣನಿಗೆ. ಹಾಗಾಗಿ ಆಚಾರ್ಯ ಹೇಳ್ತಾರೆ, ನಾವು ಕೂಡ ಇವರ ಲೆವೆಲ್ಗೆ ನಾವು ಬರ್ಬೇಕಂತೆ, ಪೂರ್ಣ ಪ್ರಮಾಣ ಸರೆಂಡರ್. ಕಾಂಕ್ಷಂತ ಕರ್ಮಣ ಸಿದ್ಧಿಂ ಯಜ್ಞಾತ ಇಹ ದೇವತಾ ಕ್ಷಿಪ್ರಂ ಹಿ ಮನುಷ್ಯ ಲೋಕೆ ಸಿದ್ಧಿರ್ಭವತಿ ಕರ್ಮಜ.
ಈ ಜಗತ್ತಿನಲ್ಲಿ ಜನರು ಫಲಾಪೇಕ್ಷಿತ ಕರ್ಮಗಳಲ್ಲಿ ಸಿದ್ಧಿಯನ್ನು ಬಯಸುತ್ತಾರೆ, ಆದುದರಿಂದ ದೇವತೆಗಳನ್ನು ಪೂಜಿಸುತ್ತಾರೆ. ಈ ಜಗತ್ತಿನಲ್ಲಿ ಫಲಾಪೇಕ್ಷಿತ ಕರ್ಮದಿಂದ ಜನರು ಶೀಘ್ರವಾಗಿ ಸಿದ್ಧಿಯನ್ನು ಪಡೆಯುತ್ತಾರೆ. ಓಕೆ, ಒಂದು ನಿಮಿಷ. ಓಕೆ, ನೋಡಿ, ಇದಕ್ಕೆ ರಿಲೇಟ್ ಆಗಿ ಒಂದು ಶ್ಲೋಕ ಉಂಟು. ಯಾಕೆಂದ್ರೆ ನಿನ್ನೆ ನಾವು ಭಾಗವತಂ ಕ್ಲಾಸಲ್ಲಿ ಇದನ್ನೇ ನಾವು ವಿವರಿಸಿದ್ದು, ಹಾಗಾಗಿ ನಾನು ಹೇಳ್ತೇನೆ. ಇನ್ನು ಜನರು ದೇವತೆಗಳನ್ನು ಹೇಗೆ ಪೂಜಿಸುತ್ತಾರೆ ಅಂದ್ರೆ, ಈ ಜಗತ್ತಿನ ಜನರು ಫಲಾಪೇಕ್ಷಿತ ಕರ್ಮಗಳಲ್ಲಿ ಸಿದ್ಧಿಯನ್ನು ಬಯಸುತ್ತಾರೆ, ಆದ್ರಿಂದ ದೇವತೆಗಳನ್ನು ಪೂಜಿಸುತ್ತಾರೆ. ಈ ಜಗತ್ತಿನಲ್ಲಿ ಫಲಾಪೇಕ್ಷಿತ ಕರ್ಮದಿಂದ ಜನರು ಶೀಘ್ರವಾಗಿ ಸಿದ್ಧಿಯನ್ನು ಪಡೆಯುತ್ತಾರೆ. ಅಂದ್ರೆ ಜನರೆಲ್ಲ ದೇವಸ್ಥಾನಕ್ಕೆ ಹೋಗಿ, ಈಗ ನಾವು ರೇಷನ್ ಅಂಗಡಿ ಹೋಗುವ ನಮ್ದು ಲಿಸ್ಟ್ ಇರ್ತದಲ್ಲ, ಒಂದು 35 ಐಟಮ್ ಲಿಸ್ಟ್ ಇರ್ತದೆ. ಹಾಗೆ ನಾವು ದೇವತೆಗಳ ಹತ್ರ ಹೋಗಿ ನಾವು ಅದು ಕೊಡು, ಇದು ಕೊಡು, ಇದು ಕೊಡು, ಅದು ಕೊಡು ಎಲ್ಲ ಅಂದ್ರೆ ಧನಂ ದೇಯಿ, ಪುತ್ರಂ ದೇಯಿ, ಆ ದೇಯಿ, ನಮ್ದು ಮುಗಿಯುದಿಲ್ಲ ಲಿಸ್ಟ್. ಮತ್ತೆ ಭಾಗವತಮಲ್ಲಿ ಕೂಡ ಉಲ್ಲೇಖ ಉಂಟು, ಬೇರೆ ಬೇರೆ ನಮ್ಗೆ ಬೇರೆ ಬೇರೆ ದೇವತೆಗಳಿದ್ದಾರೆ, ಅವ್ರು ನಮ್ಗೆ ಅದನ್ನು ಕೊಡ್ತಾರೆ ಅಂತೆ. ಆದ್ರೆ ನಾವು ಅದಕ್ಕೆ ಹೋಗುದಿಲ್ಲ, ಯಾಕಂದ್ರೆ ನಮ್ಗೆ ಭಕ್ತಿ ಬೇಕು, ನಮ್ಗೆ ಅದು ಬೇಡ, ಯಾಕಂದ್ರೆ ಅದು ಶಾಶ್ವತವಾದದಲ್ಲ. ಈಗ ಇದನ್ನು ನಾವು 2ನೇ ಸ್ಕಂದದ್ದು 3ನೇ ಅಧ್ಯಾಯದು 10ನೇ ಶ್ಲೋಕದಲ್ಲಿ ಇದನ್ನು ಒಂದು ಶ್ಲೋಕದಲ್ಲಿ ವಿವರಿಸಿದ್ದಾರೆ. ನಾನೀಗ ಅದನ್ನು ಹೇಳ್ತೇನೆ. ಅಕಾಮ ಸರ್ವಕಾಮೋ ವಾ ಮೋಕ್ಷ ಕಾಮ ಉದಾರದಿ ತೀವ್ರೇನ ಭಕ್ತಿ ಯೋಗೇನ ಯಜತೆ ಪುರುಷಂ ಪರಂ. ಇದು ಇಂಗ್ಲಿಷ್ ಅಲ್ಲಿ ಓದ್ತೇನೆ. ಎ ಪರ್ಸನ್ ಹೂ ಹ್ಯಾಸ್ ಬ್ರಾಡರ್ ಇಂಟೆಲಿಜೆನ್ಸ್ ವೆದರ್ he be full of all material desire without any material desire or desiring liberation, but by all means worship the supreme whole, the personality of Godhead. ಸುಪ್ರೀಂ ಪರ್ಸನ್ ಆಫ್ ಗಾಡ್. ಅಂದ್ರೆ ನಿಮ್ಗೆ ಯಾವುದೇ ಭೌತಿಕ ಇಚ್ಛೆ ಇದ್ರೂ ಕೂಡ ದೇವತೆ ಹತ್ರ ಹೋಗ್ಬೇಡಿ, ಕೃಷ್ಣನಲ್ಲಿ ಹೋಗಿ ಕೇಳಿ ಅಂತೆ. ಯಾಕಂದ್ರೆ ಕೃಷ್ಣ ಎಲ್ಲವನ್ನು ಕೊಡ್ತಾನೆ ಅಂತ ಇಲ್ಲಿ ಆ ಶ್ಲೋಕವು ಹೇಳ್ತಾ ಉಂಟು. ಹಾಗಾಗಿ ಎಂತ ಹೇಳುದಂದ್ರೆ, ಇದಕ್ಕೆ ಇನ್ನೊಂದು ಉದಾಹರಣೆ ಅಂತ ಅಂದ್ರೆ, ನೋಡಿ, ದೇವತೆಗಳು ಕೊಟ್ರೆ ಅವ್ರು ಕೊಡ್ತಾರೆ, ನೀವು ಹೋದ ಕೂಡಲೇ ಅವ್ರು ಕೊಡ್ತಾರೆ, ಆದ್ರೆ ಅದು ಶಾಶ್ವತವಲ್ಲ. ಕೃಷ್ಣ ಕೊಡ್ತಾರೆ, ಕೃಷ್ಣ ಎಂತ ಮಾಡ್ತಾನೆ ಅಂದ್ರೆ ಯೋಚನೆ ಮಾಡಿ ಮತ್ತೆ ಕೊಡುವುದು, ಹಾಗೆ ಅದು ಶಾಶ್ವತ. ಹಾಗಾಗಿ ನಾವು ಅದನ್ನು ಬಯಸ್ಬೇಕಂತ ಹೇಳ್ತಾರೆ ಆಚಾರ್ಯರು. ಚತುರ್ವರ್ಣಂ ಮಯಾ ಸೃಷ್ಟ ಗುಣಕರ್ಮ ವಿಭಾಗಶಃ ತಸ್ಯ ಕರ್ತಾರಂ ಅಪಿಮಾಂ ವಿದ್ಧಿ ಅಕರ್ತಾರಂ ಅವ್ಯಯಂ. ಐಕ ನಿಸರ್ಗದ ಗುಣತ್ರಯಗಳಿಗೆ ಅನುಗುಣವಾಗಿ ಮತ್ತು ಅವುಗಳ ಕರ್ಮಗಳಿಗೆ ಅನುಸಾರವಾಗಿ ಮನುಷ್ಯ ಸಮಾಜದ 4 ವರ್ಣಗಳನ್ನು ನಾನು ಸೃಷ್ಟಿಸಿದೆ. ಈ ವ್ಯವಸ್ಥೆಯನ್ನು ತಾನು ಸೃಷ್ಟಿಸಿದ್ದರೂ ತಾನು ಬದಲಾವಣೆ ಇಲ್ಲದವನು, ಅವ್ಯಯನು, ಆದುದರಿಂದ ನಾನು ಕರ್ತಾರನಲ್ಲ ಎಂದು ತಿಳಿ. ಎಸ್, ಇದು ಇಂಪಾರ್ಟೆಂಟ್. ಹೇಗೆಂದ್ರೆ, ಈಗ ಆಚಾರ್ಯರು ಹೇಳ್ತಾರೆ, ಎಲ್ಲಿ ತನಕ ಸನಾತನ ಧರ್ಮದಲ್ಲಿ 4 ವರ್ಣ 4 ಆಶ್ರಮ. 4 ವರ್ಣ ಅಂದ್ರೆ ಬ್ರಾಹ್ಮಣ, ಕ್ಷತ್ರಿಯ, ವೈಶ್ಯ, ಶೂದ್ರ. ಇದು ಜನ್ಮದಿಂದ ಅಲ್ಲ, ಕರ್ಮದಿಂದ. ಮತ್ತೆ ಆಶ್ರಮ, ಬ್ರಹ್ಮಚರ್ಯ, ಫಸ್ಟ್ 25 ವರ್ಷ ಬ್ರಹ್ಮಚರ್ಯ, ಮತ್ತೆ 25 ವರ್ಷ ಗೃಹಸ್ಥ, ಮತ್ತೆ 25 ವರ್ಷ ವಾನಪ್ರಸ್ಥ, ಮತ್ತೆ ಸನ್ಯಾಸ. ಯಾವಾಗ ಈ 4 ವರ್ಣ 4 ಆಶ್ರಮ ಇಲ್ಲವೋ ಆಗ ಪೂರ್ತಿ ಸಿಸ್ಟಮೇ ಗೊಂದಲದಲ್ಲಿ ಇರ್ತಂತ ಆಚಾರ್ಯ ಹೇಳ್ತಾರೆ. ಈ ಕಲಿಯುಗದಲ್ಲಿ ಇದಿಲ್ಲ. ಹಾಗಾಗಿ ಕೃಷ್ಣ ಎಂತ ಹೇಳುದಂದ್ರೆ, ಐಕ ನಿಸರ್ಗದ ಗುಣತೆಗೆ ಅನುಗುಣವಾಗಿ ಮತ್ತು ಅವುಗಳ ಕರ್ಮಗಳ ಅನುಸಾರವಾಗಿ ಮನುಷ್ಯನು ಸಮಾಜ 4 ವರ್ಣಗಳನ್ನು ನಾನು ಸೃಷ್ಟಿಸಿದ್ದೇನೆ. ಸೃಷ್ಟಿಸಿದಾರು ಕೃಷ್ಣನೇ, ಅವರವರ ಗುಣಗಳಿಗೆ ತಕ್ಕಾಗಿ. ಈ ವ್ಯವಸ್ಥೆ ನಾನು ಸೃಷ್ಟಿಸಿದವರು, ನಾನು ಬದಲಾವಣೆ ಇಲ್ಲದವನು. ಆದ್ರೆ ಕೃಷ್ಣ ಹೇಗಂದ್ರೆ ಅದಕ್ಕೆ ಸೃಷ್ಟಿಸಿದವರು ಅದಕ್ಕೆ ಅಟ್ಯಾಚ್ ಆಗುದಿಲ್ಲ, ಆ ಗುಣಗಳಿಗೆ. ನಾನು ಅವ್ಯಯನು, ಆದ್ರಿಂದ ನಾನು ಕರ್ತಾರನಲ್ಲ ಎಂದು ತಿಳಿ. ಇದನ್ನು ಹೇಳ್ತಾ ಇದ್ದಾನೆ. ನಮಾಂ ಕರ್ಮಾಣಿ ಲಿಂಪಂತಿ ನಮೇ ಕರ್ಮ ಫಲೇ ಸ್ಪೃಹ ಇತಿ ಮಾಂ ಯೋ ಬಿಜಾನಾತಿ ಕರ್ಮಭಿ ನ ಸಬದ್ಯತೆ. ಯಾವ ಕರ್ಮವು ನನ್ನನ್ನು ಅಂಟುವುದಿಲ್ಲ, ನಾನು ಯಾವುದೇ ಕರ್ಮಫಲವನ್ನು ಬಯಸುವುದಿಲ್ಲ. ನನ್ನ ವಿಷಯದಲ್ಲಿ ಈ ಸತ್ಯವನ್ನು ಯಾರು ಅರ್ಥ ಮಾಡಿಕೊಳ್ಳುವರೋ ಅವರಿಗೆ ಫಲಾಪೇಕ್ಷೆಯ ಕರ್ಮ ಬಂಧನವಿಲ್ಲ. ಓಕೆ, ಅಂದ್ರೆ ಇಲ್ಲಿ ಅಂತ ಹೇಳುದ ನೋಡಿ, ಕೃಷ್ಣ
ಬ್ರಾಹ್ಮಣನಾಗಿ, ಕ್ಷತ್ರಿಯನಾಗಿ, ವೈಶ್ಯನಾಗಿ, ಶೂದ್ರನಾಗಿ ಎಲ್ಲವೂ ಮಾಡಿದ್ದಾನೆ. ಆದ್ರೆ ಇದರ ಏಮ್ ಎಂತ? ಇದರ ಏಮ್ ಕೃಷ್ಣ ಪ್ರಜ್ಞೆಯನ್ನು ಮಾಡುದು. ನೀವು ಯಾವುದೇ ಇದ್ರಲ್ಲಿ ಇರಲಿ, ಬ್ರಾಹ್ಮಣ ಇರಲಿ, ಕ್ಷತ್ರಿಯ ಇರಲಿ, ವೈಶ್ಯ ಇರಲಿ, ಶೂದ್ರ ಇರಲಿ, ಅಲ್ಟಿಮೇಟ್ ಎಂತ ಅಂದ್ರೆ ಆ ಸೆಂಟರ್ ಅಲ್ಲಿ ಕೃಷ್ಣ ಇರಬೇಕು. ಹಾಗಾಗಿ ಯಾವ ಕರ್ಮ ನನ್ನನ್ನು ಅಂಟುವುದಿಲ್ಲ, ಕೃಷ್ಣ ಇದನ್ನು ಇದ್ರೂ ಕೂಡ ಅವನಿಗೆ ಅಂಟುವುದಿಲ್ಲ, ಮತ್ತೆ ಯಾವುದೇ ಕರ್ಮಫಲವನ್ನು ಬಯಸುವುದಿಲ್ಲ ಕೃಷ್ಣ. ನನ್ನ ವಿಷಯದಲ್ಲಿ ಈ ಸತ್ಯವನ್ನು ಯಾರು ಅರ್ಥ ಮಾಡಿಕೊಳ್ಳುವವರು ಅವರಿಗೆ ಫಲಾಪೇಕ್ಷೆಯ ಕರ್ಮ ಬಂಧನವಿಲ್ಲ. कर्मणो हि अपि बोधव्यं बोधव्यं च विकर्मण अकर्मणश्च बोधव्यं ಗಹನಾಮ ಕರ್ಮಣೋ ಗತಿ. ಕರ್ಮದ ಜಟಿಲತೆಗಳನ್ನು ಅರ್ಥ ಮಾಡಿಕೊಳ್ಳುವುದು ಬಹಳ ಕಷ್ಟ. ಆದುದರಿಂದ ಮನುಷ್ಯನು ಕರ್ಮವು ಯಾವುದು, ವಿಕರ್ಮವು ಯಾವುದು, ನಿಷಿದ್ಧ ಕರ್ಮ ಯಾವುದು, ಅಕರ್ಮವು ಯಾವುದು ಎನ್ನುವುದನ್ನು ಸರಿಯಾಗಿ ತಿಳಿದುಕೊಳ್ಳಬೇಕು. ಎಸ್, ಈಗ ಎಂತಂದ್ರೆ ನೋಡಿ, ಜನರಿಗೆ ಎಲ್ಲರಿಗೂ ಗೊತ್ತಿರುವುದು ಅಂದ್ರೆ ಕರ್ಮ 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 ಅಂತ ಹೇಳ್ತಾರೆ ಜನರು. ಆದ್ರೆ ಜನರಿಗೆ ವಿಕರ್ಮದ ಬಗ್ಗೆ ಗೊತ್ತಿಲ್ಲ, ಅಕರ್ಮದ ಬಗ್ಗೆ ಗೊತ್ತಿಲ್ಲ. ನೋಡಿ, ಕರ್ಮ ಅಂದ್ರೆ ಪುಣ್ಯ, ಪುಣ್ಯ ಗಳಿಸುವುದು. ಎಂತಂದ್ರೆ ಈಗ ಎಲ್ಲಾ ವೇದಗಳಲ್ಲಿ, 4 ವೇದಗಳಲ್ಲಿ ಎಂತ ಉಂಟು, ನಾವು ಆ ಪೂಜೆ ಮಾಡಿ ಇದು ನಾವು ಗಳಿಸ್ತೇವೆ ಅಂದ್ರೆ ಅಲ್ಟಿಮೇಟ್ ಆಗಿ ಸ್ವರ್ಗಲೋಕ, ಬ್ರಹ್ಮಲೋಕ ತನಕ ಹೋಗ್ಬೋದಂತೆ. ಇಲ್ಲಿ ನೀವು 100 ವರ್ಷ ಬದುಕ್ತೀರಿ, ಅಲ್ಲಿ ನೀವು ಒಂದು 155 ಬಿಲಿಯನ್ ಇಯರ್ಸ್, ಟ್ರಿಲಿಯನ್ ಇಯರ್ಸ್ ನೀವು ಬದುಕಬಹುದು. ಆದ್ರೆ ನಿಮ್ಮ ಟೈಮ್ ಮುಗಿದ ಕೂಡಲೇ ಮತ್ತೆ ನೀವು ಸಾಯಲೇಬೇಕು. ಹಾಗಾಗಿ ಕರ್ಮವು ಬಂಧನಕ್ಕೆ ದಾರಿ. ಯಾಕೆಂದ್ರೆ ನೀವು ಕರ್ಮ ಅಂದ್ರೆ ಅದು ಕರೆನ್ಸಿ. ನೀವು ಇದು ಪುಣ್ಯ, ಕರ್ಮ ಅಂದ್ರೆ ಪುಣ್ಯ. ನೀವೆಲ್ಲ ಉಪಕಾರ ಮಾಡ್ತೀರಿ, ಒಳ್ಳೇದು ಮಾಡ್ತೀರಿ, ನೀವು ಅದು ಪುಣ್ಯ ಗಳಿಸ್ತೀರಿ. ಪುಣ್ಯದಲ್ಲಿ ಎಂತಾಗ್ತದೆ, ನಿಮಗೆ ಒಳ್ಳೆ ಲೋಕಕ್ಕೆ ಹೋಗ್ಬೋದು. ಭೂಲೋಕದ ಮೇಲೆ 7 ಲೋಕ ಉಂಟು, ಅದ್ರ ಕೆಳಗೆ 7 ಲೋಕ ಉಂಟು. ಈ ಲೋಕಕ್ಕೆ ನಿಮ್ಗೆ ಹೋಗ್ಬೋದು. ಮತ್ತೆ ವಿಕರ್ಮ ಅಂದ್ರೆ ಬೇಡದು, ಬೇಡದು ಮಾಡಿದ್ರೆ ಎಂತಾಗ್ತದೆ, ಅವ ನರಕ ಲೋಕಕ್ಕೆ ಹೋಗ್ತಾನೆ. 24 ನರಕ ಲೋಕ ಉಂಟು, ಅದು ಕೂಡ ಕರೆನ್ಸಿ ಅಂತೆ, ಪಾಪ, ನೀವು ನರಕ ಹೋಗ್ತೀರಿ. ಅಕರ್ಮ ಅಂದ್ರೆ ಎಂತ? ಅಕರ್ಮ ಅಂದ್ರೆ ಕೃಷ್ಣನಿಗೆ ಯಾವ್ದು ನಾವು ಕೆಲಸ ಮಾಡ್ತೇವೆ ಅದು ಅಕರ್ಮ. ಅದು ಪುಣ್ಯ ಮತ್ತೆ ಪಾಪದ ಬಂಧನ ಇಲ್ಲ. ಕೃಷ್ಣ ಎಂತ ಹೇಳುದಂದ್ರೆ ಜನ್ಮ ಮೃತ್ಯು ಜರ ವ್ಯಾಧಿ ದುಃಖ ದೋಷ ಅನುದರ್ಶನಂ. ಅಕರ್ಮ ಮಾಡಿದ್ರೆ ನೆಕ್ಸ್ಟ್ ನಿನಗೆ ಜನ್ಮ ಇಲ್ಲ, ಜನ್ಮ ಇಲ್ಲದ್ರೆ ನಿನಗೆ ಮೃತ್ಯು ಕೂಡ ಇಲ್ಲ, ಜರ ಓಲ್ಡ್ ಏಜ್ ಇಲ್ಲ, ವ್ಯಾಧಿ ರೋಗ ಇಲ್ಲ. ಹಾಗಾಗಿ ನಾವು ಅಕರ್ಮ ಮಾಡ್ಬೇಕಂತೆ. ಮತ್ತೆ ಅಕರ್ಮದು ರೋಲ್ ಮಾಡೆಲ್ ಯಾರು? ನಾರದ ಮುನಿ. ಯಾಕಂದ್ರೆ ಭಾಗವತಮಲ್ಲಿ ಉಂಟು, ಪ್ರಹ್ಲಾದಿದ ಗುರು ನಾರದ ಮುನಿ, ಧ್ರುವ ಮಹಾರಾಜಿದ ಗುರು ನಾರದ ಮುನಿ, ಮತ್ತೆ ವೇದವ್ಯಾಸರದ ಗುರು ನಾರದ ಮುನಿ, ಮತ್ತೆ ಚಿತ್ರಕೇತುದ ಗುರು ನಾರದ ಮುನಿ, ಮೃಗಾರಿದ ಗುರು ನಾರದ ಮುನಿ. ಹೀಗೆ ತುಂಬಾ ಮಂದಿ ಇದ್ದಾರೆ, ಎಲ್ಲರ ಗುರು ನಾರದ ಮುನಿ. ಹಾಗಾಗಿ ಮೊದಲನೇ ಸ್ಕಂದದಲ್ಲಿ ನಾರದ ಮುನಿ ಬರುವಾಗ ನಮ್ಮ ಆಚಾರ್ಯರು ಹೇಳ್ತಾರೆ, ಏಕೆಂದ್ರೆ ಪಿಕ್ಚರ್ ಅಲ್ಲಿ ಹೀರೋ ಬರುವಾಗ ಸ್ಪೆಷಲ್ ಇಫೆಕ್ಟ್ ಆಗ್ತಾರಲ್ಲ, ಹಾಗೆ ಆಚಾರ್ಯರು ಹೇಳ್ತಾರೆ ದ ರಿಯಲ್ ಹೀರೋ ಹ್ಯಾಸ್ ಕಮ್, ನಿಜವಾದ ಹೀರೋ ಬಂದಿದ್ದಾನೆ. ಹಾಗಾಗಿ ನಾರದ ಮುನಿ ಅಕರ್ಮಕ್ಕೆ ಕರೆಕ್ಟ್ ಎಕ್ಸಾಂಪಲ್. ತದ್ವಿದ್ಧಿ ಪ್ರಣಿಪಾತೇನ ಪರಿಪ್ರಶ್ನೇನ ಸೇವಯಾ ಉಪದಂತೆ ತಕ್ಷಿತೆ ಜ್ಞಾನಂ ಜ್ಞಾನಿನ ತತ್ವದರ್ಶಿನ. ಗುರುವಿನ ಬಳಿಗೆ ಹೋಗಿ ಸತ್ಯವನ್ನು ತಿಳಿದುಕೊಳ್ಳಲು ಕ್ಷಿಪ್ರ ಯತ್ನಿಸು. ನಮ್ರನಾಗಿ ಅವರಿಗೆ ಪ್ರಶ್ನೆ ಮಾಡು ಮತ್ತು ಅವರಿಗೆ ಸೇವೆ ಮಾಡು. ಆತ್ಮ ಸಾಕ್ಷಾತ್ಕಾರ ಪಡೆದ ವ್ಯಕ್ತಿಗಳು ಸತ್ಯವನ್ನು ಕಂಡಿದ್ದಾರೆ, ಆದುದರಿಂದ ಅವರು ನಿನಗೆ ಜ್ಞಾನೋಪದೇಶ ಮಾಡಬಲ್ಲರು. ಓಕೆ, ನೋಡಿ, ಇದು ಇಂಪಾರ್ಟೆಂಟ್ ಶ್ಲೋಕ. ಯಾಕೆಂದ್ರೆ ಈ ಶ್ಲೋಕದಲ್ಲಿ ಎಂತ ಹೇಳುದಂದ್ರೆ ತದ್ವಿದ್ಧಿ ಪ್ರಣಿಪಾತೇನ. ಪ್ರಣಿಪಾತೇನ ಅಂದ್ರೆ ನಾವು ಫಸ್ಟಿಗೆ ಗುರುವಿಗೆ ಸರೆಂಡರ್ ಆಗ್ಬೇಕಂತೆ. ಆದ್ರೆ ಕಲಿಯುಗದಲ್ಲಿ ಎಂತಾಗಿದೆ ಅಂದ್ರೆ ಸರೆಂಡರ್ ಇಲ್ಲ, ಬರೀ ಕ್ವಶನ್ ಕೇಳುದು. ಅದೇ ಇದೇ ಹೇಳುದು, ಫಸ್ಟಿಗೆ ನಾವು ಸರೆಂಡರ್ ಆಗ್ಬೇಕು, ಮತ್ತೆ ಪರಿಪ್ರಶ್ನೆನ ಕ್ವಶನ್ ಮತ್ತೆ ಕೇಳ್ಬೇಕಂತೆ. ಮತ್ತೆ ಎಂತ ಗುರು? ಗುರು ಅಂದ್ರೆ ನಮ್ಮ ಆಚಾರ್ಯರು ಪ್ರಭುಪಾದ್ ಅಂತ ಇಲ್ಲಿ ನಿಮ್ಗೆ ಕಾಣ್ಬೋದು, ಇವರಂತ ಗುರು. ಹಾಗಾಗಿ ಇವರು ಸತ್ಯವನ್ನು ಕಂಡಿದ್ದಾರೆ, ಹಾಗೆ ನಿಮ್ಗೆ ಅವರು ಮಾರ್ಗದರ್ಶನ ಮಾಡ್ತಾರೆ ಸತ್ಯದ. ಹಾಗಾಗಿ ನಾವು ಹಾಗೆ ಮಾಡ್ಬೇಕಂತ ಆಚಾರ್ಯ ಹೇಳ್ತಾರೆ. ನೋಡಿ, ಇಲ್ಲಿ ಚಿತ್ರದಲ್ಲಿ ನಿಮ್ಗೆ ಕಾಣ್ತೀರಿ, ಇದು ಕೃಷ್ಣ ಮತ್ತೆ ಬಲರಾಮ್, ಇದು ಸಂದೀಪಿನಿ ಮುನಿ. ಆಕ್ಚುಲಿ ಕೃಷ್ಣ ಮತ್ತೆ ಬಲರಾಮಿಗೆ ಗುರುಕುಲಕ್ಕೆ ಹೋಗ್ಬೇಕಂತ ಇರಲಿಲ್ಲ, ಯಾಕಂದ್ರೆ ದೇವತಂಬರಂ ವರ್ಷ. ಆದ್ರೂ ಕೂಡ ಯದಾ ಯದಾ ಆಚಾರ್ಯ, ನಿನ್ನೆ ಹೇಳಿದ್ದೇನೆ, ಯದಾ ಯದಾ ಆಚಾರ್ಯ ಶ್ರೇಷ್ಠ ತತ್ತತ್ ಏವತರೋ ಜನ ಸಯತ್ ಪರಮಾನಂ ಕುರುತೆ ಲೋಕ ಅನ್ವರ್ತದೆ. ಅಂದ್ರೆ ಈಗ ಕೃಷ್ಣ ಮತ್ತೆ ಬಲರಾಮ ಹೋಗದಿದ್ರೆ ಎಂತ ಮಾಡ್ತಾರೆ ಜನರೆಲ್ಲ?
ಕೃಷ್ಣ ಮತ್ತೆ ಬಲರಾಮ ಹೋಗ್ಲಿಲ್ಲ, ನಾವು ಕೂಡ ಹೋಗುದಿಲ್ಲ, ಅದು ಬ್ಯಾಡ್ ಎಕ್ಸಾಂಪಲ್ ಆಗ್ತದೆ. ಆದ ಕಾರಣ ಒಂದು ಎಕ್ಸಾಂಪಲ್ ಉದಾಹರಣೆಗೋಸ್ಕರ ಅವರು ಹೋಗಿದ್ದಾರೆ, ಮತ್ತು ಅವರು ಸ್ಟೂಡೆಂಟ್ ಆಗಿ ಹೇಗೆ ಬಿಹೇವ್ ಮಾಡಬೇಕು ಹಾಗೆ ಅವರು ಬಿಹೇವ್ ಮಾಡಿದ್ದಾರೆ. ಎಸ್, ಈಗ ಅಧ್ಯಾಯದ ಸಾರಾಂಶ, ವಿಷಯಗಳು, ಉಲ್ಲೇಖ, ಕೀವರ್ಡ್ಸ್. ಪರಂಪರಾ, ಏವಂ ಪರಂಪರಾ, ಕೃಷ್ಣನ ದೈವಿಕ ಸ್ವರೂಪ, ಅದು ದಿವ್ಯವಾದದ್ದು. ಎಲ್ಲಾ ಮಾರ್ಗಗಳು ಕೃಷ್ಣನಿಗೆ ದಾರಿ ಮಾಡಿಕೊಡುತ್ತದೆ. ಮಮ ವರ್ತಮಾನು ವರ್ತಂತೆ. ಕರ್ಮ, ವಿಕರ್ಮ ಮತ್ತು ಅಕರ್ಮ, ಕವಯೋ ಅಪಿ ಅತ್ರ ಮೋಹಿತ. ಜ್ಞಾನವನ್ನು ಪಡೆಯುವುದು ಯಜ್ಞದ ಮೂಲಕ. ಜುವತಿ, ಜ್ಞಾನವನ್ನು ಪಡೆಯುವ ವಿಧಾನಗಳು ತದ್ವಿಧಿ ಪ್ರಣಿಪಾತೇನ. ಎಸ್, ಹರೇ ಕೃಷ್ಣ. ಪ್ರಶ್ನೆ ಇದ್ದಲ್ಲಿ ಕೇಳಬಹುದು, ಯಾರ್ದಾದ್ರು ಪ್ರಶ್ನೆ ಇದ್ದಲ್ಲಿ. ಹರೇ ಕೃಷ್ಣ, ಯಾರಾದ್ರೂ ಪ್ರಶ್ನೆ ಇದ್ದಲ್ಲಿ ಕೇಳಬಹುದು. ಹಲೋ, ಹರೇ ಕೃಷ್ಣ, ಹೇಳಿ ಸರ್. ಹರೇ. ಎಸ್, ಈಗ 4 ಇದರಲ್ಲಿ ದೇವ್ರು ನೋಡ್ಬೋದು ಅಂದ್ರಲ್ಲ ಕೃಷ್ಣನ್ಗೆ, ಹಾ, ಕೃಷ್ಣನ್ ನೋಡ್ಬೋದು ಅಂದ್ರಲ್ಲ, ಹೇಗೆ ನೋಡ್ಬೋದು? ಅಲ್ಲಲ್ಲ, 4 ದಿವಸದಲ್ಲಿ ಕೃಷ್ಣನ್ ನೋಡುವುದಲ್ಲ ನಾನು ಹೇಳಿದ್ದು. ಪ್ರೊಸೆಸ್ ಮಾಡಿ ಆ ಹೆಂಗಸು 4 ದಿವಸ ಆದ ಕೂಡಲೇ ನನ್ಗೆ ಹೇಳಿದ್ದು, ನಾನು 4 ದಿವಸ ನಾನು ಜಪ ಮಾಡಿದ್ದೇನೆ, ಮತ್ತೆ ನಾನು ಭಜನೆ ಮಾಡಿದ್ದೇನೆ, ನನ್ಗೆ ಕೃಷ್ಣ ಕಾಣ್ಲಿಲ್ಲ ಅಂದ್ರೆ ಅವ್ರು ಎಂತ ಎಣಿಸಿದ್ದಾರೆ ಅಂದ್ರೆ ಕೃಷ್ಣನ ಅಷ್ಟು ಚೀಪ್ ಅಂತ ಎಣಿಸಿದ್ದಾರೆ 4 ದಿವಸದಲ್ಲಿ ಕಾಣ್ಲಿಕ್ಕೆ. ಈಗ ನಿಮ್ಗೆ ಒಂದು PhD ಡಿಗ್ರಿ ಸಿಕ್ಕಬೇಕಿದ್ರೆ ನೀವು 5 ವರ್ಷ ಪರಿಶ್ರಮ ಪಡ್ಬೇಕು. ಹೌದು ಹೌದು, ಮಾಮೂಲಿ ಒಂದು ಡಿಗ್ರಿ ಅದು PhD. ಹಾಗೆ ಕೃಷ್ಣನಿಗೆ ಅಂದ್ರೆ ಎಲ್ಲಾ ಶುದ್ಧ ಭಕ್ತರು ಹೇಳ್ತಾರೆ, ಅವರು ಈಗ ಇದಕ್ಕೆ ಒಂದು ಉದಾಹರಣೆ ಹೇಗಂದ್ರೆ ನೋಡಿ, ನಿಮ್ಗೆ ಒಳ್ಳೆ ಉದಾಹರಣೆ ಕೊಡ್ತೇನೆ ಇದಕ್ಕೆ. ರಾಮ ಸೀತೆಯನ್ನು ಇಟ್ಕೊಂಡು ಕಾಡಿಗೆ ಹೋಗ್ತಾನೆ. ಹೌದು, ಕಾಡಿಗೆ ಹೋಗುವಾಗ ಅಲ್ಲಿ ತುಂಬಾ, ಇದು ಭಾಗವತನ ಉಲ್ಲೇಖ ಉಂಟು, ತುಂಬಾ ಮುನಿಗಳು ತಪಸ್ ಮಾಡ್ತಾ ಇರ್ತಾರೆ. ಅಂದ್ರೆ ಅದ್ರಲ್ಲಿ ಭಾಗವತನ ಹೇಳ್ತಾರೆ, ಅವರು ಕೃತ ಪುಣ್ಯ ಅಂದ್ರೆ ಎಷ್ಟು ಪುಣ್ಯ ಮಾಡಿದಾರೆ ಅಂದ್ರೆ ಆ ರಾಮನನ್ನು ನೋಡ್ಬೇಕಿದ್ರೆ ಅಷ್ಟು ಪುಣ್ಯ ಮಾಡಿದ್ದಾರೆ. ಹಾಗೆ ಎಂತ ಆಯ್ತಂದ್ರೆ ಅವರಲ್ಲಿದ್ದಾರೆ, ಜಸ್ಟ್ ಎಂತ ಆಗ್ತದೆ ಅಂದ್ರೆ ಅವರು ರಾಮನನ್ನು ನೋಡ್ತಾರೆ. ಮತ್ತೆ ರಾಮ ಹೇಗಂದ್ರೆ ಎಲ್ಲರ ಹೃದಯದಲ್ಲಿ ಇದ್ದಾನೆ ಪರಮಾತ್ಮನಾಗೆ, ರಾಮನಿಗೆ ಗೊತ್ತಾಗ್ತದೆ. ಮತ್ತೆ ಅವರು ಡಿಸೈರ್ ಮಾಡ್ತಾರೆ, ರಾಮ ನೀನು ಈ ಲೀಲೆಯಲ್ಲಿ ನೀನು ಏಕ ಪತ್ನಿ ವೃತೆ, ಅಂದ್ರೆ ನೀನು ಒಂದೇ ಮದುವೆ ಆಗುವುದು. ಆದ್ರೆ ನಮ್ಗೆ ನಿನ್ನನ್ನು ಆ ಒಂದು ಗಂಡನಾಗಿ ಸ್ವೀಕರಿಸಲಿಕ್ಕೆ ನಮ್ಗೆ ಇಚ್ಛೆ ಉಂಟು, ಎಲ್ಲ ಮುನಿಗಳು ಹೇಳಿದ್ರು. ಅದು ರಾಮನಿಗೆ ಗೊತ್ತಾಯ್ತು. ರಾಮ ಜಸ್ಟ್ ಎಂತ ಮಾಡಿದ ಅಂದ್ರೆ ಜಸ್ಟ್ ಹೀಗೆ ನೋಡಿದಂತೆ, ನೋಡಿ ಹೇಳಿದಂತೆ, ತಥಾಸ್ತು, ನಿಮ್ಗೆ ನಾನು ಆ ಅನುಗ್ರಹ ಕೊಡ್ತೇನೆ, ಈ ಲೈಫ್ ಅಲ್ಲ ನೆಕ್ಸ್ಟ್ ಲೈಫ್ ನಾನು ಕೃಷ್ಣನಾಗಿ ಬರ್ತೇನೆ, ಆಗ ನೀವೆಲ್ಲ ಗೋಪಿಕರ ಆಗ್ತೀರಾ ಅಂತ. ನೋಡಿ, ಕೃಷ್ಣನನ್ನು ಗಳಿಸುವುದು ಸುಲಭದ ಕೆಲಸ ಅಲ್ಲ. ಮತ್ತೆ ನಿಮಗೆ ಇನ್ನೊಂದು ಉದಾಹರಣೆ ಕೊಡ್ತೇನೆ. ವಸುದೇವ ಮತ್ತೆ ದೇವಕಿ ಅವರ ಪ್ರಿವಿಯಸ್ ಲೈಫ್ ಅಲ್ಲಿ ಸುತಪ ಮತ್ತೆ ಪ್ರಶ್ನೆ ಆಗಿದ್ರು. ಇದು 10ನೇ ಸ್ಕಂದದಲ್ಲಿ ಉಂಟು. ಸುತಪ ಮತ್ತೆ ಪ್ರಶ್ನೆ 10,000 ವರ್ಷ ತಪಸ್ಸು ಮಾಡ್ತಾರೆ. ತಪಸ್ಸು ಮಾಡಿದ ಮೇಲೆ ಅವರು ಮತ್ತೆ ಕೃಷ್ಣ ಬರ್ತಾನೆ. ಕೃಷ್ಣ ಬಂದು ಅವ್ರು ಹೇಳುದು, ಕೃಷ್ಣ ನೀನು ನಮ್ಗೆ ಮಗನಾಗಿ ನೀನು ಹುಟ್ಟಬೇಕು. ಅದು ಕೃಷ್ಣ ಹೇಳುದು, ನೆಕ್ಸ್ಟ್ ಲೈಫ್ ಅಲ್ಲ, ಅದರ ನೆಕ್ಸ್ಟ್ ಲೈಫ್ ಅಲ್ಲಿ ನೀವು ಅದಿತಿ ಮತ್ತೆ ಕಶ್ಯಪ ಆಗ್ತೀರಿ, ಅದರ ನೆಕ್ಸ್ಟ್ ಲೈಫ್ ಅಲ್ಲಿ ನೀವು ವಸುದೇವ ಮತ್ತೆ ದೇವಕಿ ಆಗ್ತೀರಿ, ಆಗ ಹುಟ್ಟುತ್ತೇನೆ. ಹಾಗಾಗಿ ಕೃಷ್ಣನನ್ನು ಪಡೆಯುವುದು ಸುಲಭದ ಕೆಲಸ ಅಲ್ಲ. ಭಾಗವತಮಲ್ಲಿ ಉಲ್ಲೇಖ ಉಂಟು. ಆದ್ರೆ ನಮ್ಮ ಆಚಾರ್ಯರು ನಿಮಗೆ ಸುಲಭದ ಮಾರ್ಗ ಕೊಟ್ಟಿದ್ದಾರೆ. 16 ಸುತ್ತು ಜಪ ಮಾಡುವುದು. ಈ 16 ಸುತ್ತು ನೀವು ಜಪ ಮಾಡಿದ್ರೆ ಆಚಾರ್ಯ ಹೇಳ್ತಾರೆ, ಮಾಡ್ತಾ 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 ಎಂತ ಆಗ್ತದೆ ಅಂದ್ರೆ ಒಳಗಿದ್ದ ಅನರ್ಥ ಎಲ್ಲ ಹೋಗ್ತದೆ, ಮತ್ತೆ ಕೃಷ್ಣ ಬಂದು ಕೂತ್ಕೊಳ್ತಾನೆ ಒಳಗೆ. ಹಾಗಾಗಿ ಸುಲಭದ ಪ್ರೊಸೆಸ್ ಕೊಡ್ತಾರೆ, ಅಷ್ಟು ಕಷ್ಟದ ಪ್ರೊಸೆಸ್ ಇಲ್ಲ ನಮ್ಮ ಆಚಾರ್ಯರು ಪ್ರಭುಪಾದ್. ಆದ್ರೆ ನಾವು ಅದನ್ನು ಮಾಡ್ಬೇಕು. ಗೊತ್ತಾಯ್ತು ಸರ್? ಗೊತ್ತಾಯ್ತು. ಥ್ಯಾಂಕ್ ಯು. ಹರೇ ಕೃಷ್ಣ. ಹರೇ ಕೃಷ್ಣ. ಪರಂಪರಾ ಅಂದ್ರೆ ಇದ್ರ ಲಿಸ್ಟ್ ಕೊಟ್ಟಿದ್ದೀರಲ್ಲ, ಅದು ಹೇಳಿ ಸ್ವಾಮಿ. ಪರಂಪರಾ ಅಂದ್ರೆ 4 ಪರಂಪರೆ ಉಂಟು. ಒಂದು ಫಸ್ಟ್ ಇದು ಬ್ರಹ್ಮ ಮಧ್ವ ಪರಂಪರೆ. ಬ್ರಹ್ಮ ಮಧ್ವ ಪರಂಪರೆಯಲ್ಲಿ ಮಧ್ವಾಚಾರ್ಯರ ಅಂದ್ರೆ ಬ್ರಹ್ಮನ ಅಂಡರ್ ಮಧ್ವಾಚಾರ್ಯರು ಹೀಗೆ ಬರ್ತಾರೆ. ನಾವು ಈಗ ಇಸ್ಕಾನ್ ಅವರು ಈ ಮಧ್ವ ಪರಂಪರೆಗೆ ಬರ್ತೇವೆ. ಸೆಕೆಂಡ್ ಇದು ಸ್ತ್ರೀ ಪರಂಪರಾ ಅಂದ್ರೆ ಲಕ್ಷ್ಮೀ ಪರಂಪರಾ. ಲಕ್ಷ್ಮೀ ಪರಂಪರೆಯಲ್ಲಿ ಆಚಾರ್ಯರು ರಾಮಾನುಜಾಚಾರ್ಯರು ನಿಮ್ಗೆ ತಿರುಪತಿ, ಶ್ರೀರಂಗಂ ಇದರಲ್ಲೆಲ್ಲ ಕಾಂಚೀಪುರಂ ಅಲ್ಲಿ ಇದ್ದಾರೆ, ಅವರ ಅಂಡರ್ ಬರ್ತದೆ. ಅದೇ ಅವಾಗ್ಲೇ ಹೇಳಿದ್ರಲ್ಲ ಸ್ವಾಮಿ ಅದು. ಮೂರನೇದು ಇದು ಕೃಷ್ಣ ದೈವಿಕ ಸ್ವರೂಪ. ಯಾವುದು? ಕೃಷ್ಣನ ದೈವಿಕ ಸ್ವರೂಪ. ದೈವಿಕ ಸ್ವರೂಪ ಅಂದ್ರೆ ಅದೇ
ಎಂತ ಪ್ರಶ್ನೆ ನನಗೆ ಅರ್ಥ ಆಗ್ಲಿಲ್ಲ. ನನ್ನ ಪ್ರಶ್ನೆ ಕರೆಕ್ಟ್ ಪ್ರಶ್ನೆ ಕೇಳಿ. ಎರಡನೇದು ಕೃಷ್ಣನ ಹಾ. ದೈವಿಕ ಸ್ವರೂಪ. ದೈವಿಕ ಇಲ್ಲೇ ನೀವು ಇಲ್ಲಿ ಕೊಟ್ಟಿದ್ದೀರಲ್ಲ ಸ್ವಾಮಿ ವಿಷಯ. ಇಲ್ಲಿ ಅಧ್ಯಾಯ ಸಾರಾಂಶ ಅದ್ರಲ್ಲಿ ವಿಷಯ ಕೊಟ್ಟಿದ್ದೀರಾ. ಎರಡನೇದು ಕೃಷ್ಣನ ದೈವಿಕ ಸ್ವರೂಪ ಅಂತ ಇದೆ, ಹಾ. ಅದ್ರ ಬಗ್ಗೆ ಅದು- ಕೇಳ್ತಾ ಇದ್ದಾರೆ. ಅದ್ ಹೇಳಿ ಸ್ವಾಮಿ, ಅದೇ ಅರ್ಥ ಏನು ಕೃಷ್ಣನ ದೈವಿಕ ಸ್ವರೂಪ ಅಂತ? ಕೃಷ್ಣನ ದೈವಿಕ ಸ್ವರೂಪ ಅಂದ್ರೆ ಕೃಷ್ಣ ಒಂದು ಆಧ್ಯಾತ್ಮಿಕ ಇದು ಸ್ವರೂಪ, ನಮ್ಮ ಹಾಗೆ ಭೌತಿಕ ಸ್ವರೂಪ ಅಲ್ಲ. ಹಾ ಸರಿ ಸರಿ. ಇದನ್ನು ಅರ್ಥ ಮಾಡಿಕೊಳ್ಳುವುದು ತುಂಬಾ ಕಷ್ಟ. ಎಲ್ಲ ಎಂತ ಹೇಳುದು, ಎಲ್ಲ ದೇವತೆಗಳು ಕೂಡ ಎಂತ ಮಾಡ್ತಾರೆ ಅಂದ್ರೆ ತುಂಬಾ ತಪಸ್ಸು ಮಾಡ್ತಾರೆ. ಅಂದ್ರೆ ಅವರಿಗೆ ಕೂಡ ಈ ಕೃಷ್ಣನನ್ನು ಅರ್ಥ ಮಾಡ್ಲಿಕ್ಕೆ ಅವರಿಗೆ ಸಾಧ್ಯವಿಲ್ಲ. ಅಂದ್ರೆ ಕೃಷ್ಣನನ್ನು ಅರ್ಥ ಮಾಡ್ಲಿಕ್ಕೆ ಶುದ್ಧ ಭಕ್ತಿಯಲ್ಲಿ ಮಾತ್ರ ಸಾಧ್ಯ. ಹಾ ಗೊತ್ತಾಯ್ತಾ? ಆಯ್ತು. ಎಲ್ಲಾ ಮಾರ್ಗಗಳು ಕೃಷ್ಣನಿಗೆ ದಾರಿ ಮಾಡಿಕೊಡುತ್ತದೆ. ಹಾ ಎಸ್, ಎಲ್ಲಾ ಮಾರ್ಗ ಕೃಷ್ಣ ದಾರಿ ಮಾಡಿಕೊಡ್ತದೆ. ಅಂದ್ರೆ ಈಗ ಅಲ್ಲಿ ದೇವತಾ ಪೂಜೆಯನ್ನು ಹೇಳಿದ್ದಾರೆ, ಹಾ ಗೊತ್ತಾಯ್ತಾ? ಈಗ ಹ್ಮ್. ಆಚಾರ್ಯ ಎಂತ ಹೇಳುದು ಅಂದ್ರೆ ನಿಮ್ಗೆ ಅಕಾಮ ಸರ್ವಕಾಮವ ಮೋಕ್ಷ ಕಾಮ ಉದಾರತೆ. ಅಂದ್ರೆ ಯಾವುದೇ ನಿಮ್ದು ಭೌತಿಕ ಇಚ್ಛೆ ಇರ್ಲಿ, ನೀವು ಕೃಷ್ಣನನ್ನು ಪೂಜೆ ಮಾಡ್ಬೇಕಂದ್ರೆ ದೇವತೆಗಳಲ್ಲಿ ಹೋದ್ರೆ ನಿಮ್ಗೆ ಲಾಸ್ ಇಲ್ಲ. ನಿಮ್ಗೆ ಸ್ವಲ್ಪ ಎಂತ ಅಂದ್ರೆ ಆ ಕೃಷ್ಣನಲ್ಲಿ ಹೋಗ್ಲಿಕ್ಕೆ ನಿಮ್ಗೆ ಹತ್ತಿರ ಮಾಡಿ ಕೊಡ್ತಾರೆ. ಆದ್ರೆ ಡೈರೆಕ್ಟ್ ಕೃಷ್ಣನಲ್ಲಿ ಹೋದ್ರೆ ನಿಮ್ಗೆ ತುಂಬಾ ಬೆನಿಫಿಟ್ ಉಂಟಂತ ಆ ಶ್ಲೋಕ ಹೇಳುದು. ಅಲ್ಲ ಸ್ವಾಮಿ, ಇವಾಗ ಕೃಷ್ಣ ಎಲ್ಲಾ ಕಡೆನೂ ಇರುವಾಗ ಆ ದೈವ ಬೇರೆ ಈ ದೈವ ಬೇರೆ ಹೆಂಗೆ ನಾವು? ಹಾ, ಅಂದ್ರೆ ಎಲ್ಲ ಕಡೆಯಲ್ಲಿ ಇರುವಾಗ ಈಗ ಎಂತ ಅಂದ್ರೆ ನಮಗೆ ಕಾಣುದಿಲ್ಲ. ಹೇಗೆಂದ್ರೆ ಕಾಣೋದಿಲ್ಲ ಅಲ್ಲ, ಫುಲ್ ನೋಡಿ ನೋಡಿ ಮಾತಾಜಿ, ಇಲ್ಲಿ ಕೇಳಿ, ನಾನು ಎಲ್ಲಾನು ಕೃಷ್ಣನೇ ಆಗಿರುವಾಗ ಹಾ. ಆ ದೇವ್ರು ಬೇರೆ ಈ ದೇವ್ರು ಬೇರೆ ಯಾಕೆ? ಒಂದ್ ನಿಮಿಷ ನಾನು ಹೇಳುದು ಕೇಳಿ. ನೋಡಿ, ಪ್ರಹ್ಲಾದ್ ಮಹಾರಾಜ್ ಹಿರಣ್ಯಕಶಿಪು ಎಂತ ಆಯ್ತಂದ್ರೆ, ಹಿರಣ್ಯಕಶಿಪು ಹೇಳ್ತಾನೆ, ನಿನ್ನ ನರಸಿಂಹ ಈ ಕಂಬದಲ್ಲಿ ಇದ್ದಾನ ಕೇಳ್ತಾನೆ. ಹೌದು. ನರಸಿಂಹ ಹೇಳ್ತಾನೆ ಇದ್ದಾನೆ. ಮತ್ತೆ ಕಂಬ ನೋಡಿದಾಗ ನರಸಿಂಹ ಬರ್ತಾನೆ. ನೀವ್ ಹಾಗೆ ಹೇಳಿ, ಎಲ್ಲ ಕಡೆಯಲ್ಲಿದ್ದ ನೀವು ಹೇಳಿ ಕಂಬದಲ್ಲಿ ಇದ್ದಾನೆ, ಕೃಷ್ಣ ಬರ್ಲಿ, ನರಸಿಂಹ ಬರ್ಲಿ. ಇಲ್ಲ, ನೀವ್ ಹೇಳಿದ್ರೆ ಬರುವುದಿಲ್ಲ. ನಾವು ಅದಕ್ಕೆ ಫಸ್ಟಿಗೆ ಅರ್ಹತೆ ಆಗ್ಬೇಕು. ಆಚಾರ್ಯ ಹೇಳ್ತಾರೆ, ಫಸ್ಟ್ ಯು ಡಿಸರ್ವ್ ದೆನ್ ಯು ಡಿಸೈರ್. ನಾವು ಅದಕ್ಕೆ ಅರ್ಹತೆ ಪಡ್ಬೇಕು. ನಾವು ಅಂದ್ರೆ ಶುದ್ಧ ಭಕ್ತಿ ಆದ್ರೆ ಮಾತ್ರ ನಮ್ಗೆ ಅದು ಕಾಣುದು, ಇಲ್ಲದ್ರೆ ನಮ್ಗೆ ಎಲ್ಲ ಕಡೆ ಕಾಣುದಿಲ್ಲ. ಗೊತ್ತಾಯ್ತಾ ಮಾತಾಜಿ? ಆಯ್ತು, ನೀವ್ ಹೇಳಿದ ಅರ್ಥ ಆಯ್ತು ಸ್ವಾಮಿ. ನೀವ್ ಹೇಳಿದ್ರಲ್ಲ, ಇದು ಬೇರೆ ದೇವತೆಗಳ ಪೂಜೆ ಮಾಡೋದಿಕ್ಕಿನ್ನ ಕೃಷ್ಣನ್ ಪೂಜೆ ಮಾಡಿ ಅಂದ್ರಲ್ಲ, ಅದಕ್ಕೆ ನಾನು ಇದ್ ಹೇಳ್ದೆ. ಎಲ್ಲಾ ಕಡೆನೂ ಕೃಷ್ಣ ಇರುವಾಗ ದೇವ್ರು ಆ ದೇವ್ರು ಈ ದೇವ್ರು ಯಾಕೆ ಅಂತ ಕೇಳಿದ್ದ ನಾನು. ಹೌದು, ಆ ದೇವ್ರು ಅಂದ್ರೆ ಅದೇ ಹೇಳುದು. ಎಂತ ಅಂದ್ರೆ ಕೃಷ್ಣ ಕೂಡ ಹೇಳುದು ಎಂತ ಅಂದ್ರೆ, ನೀವು ದೇವತೆಗಳನ್ನು ಪೂಜೆ ಮಾಡಿದ್ರೆ ಎಂತ ಆಗ್ತದೆ ಅಂದ್ರೆ ನನ್ನಲ್ಲಿ ಬರ್ಲಿಕ್ಕೆ ಅನುಕೂಲ ಆಗ್ತದೆ. ಆದ್ರೆ ಭಾಗವತಮಲ್ಲಿ ಉಲ್ಲೇಖ ಉಂಟು, ಶುಕಮುನಿ ಹೇಳ್ತಾರೆ, ನಿಮ್ದು ಯಾವುದೇ ಒಂದು ಭೌತಿಕ ಇಚ್ಛೆ ಇರಲಿ, ನೀವು ಕೃಷ್ಣನೇ ಮಾಡಿ ಪೂಜೆ. ಯಾಕಂದ್ರೆ ಕೃಷ್ಣ ಕೊಡುವಾಗ ಎಂತ ಅಂದ್ರೆ ಅವ ನೋಡಿ ಕೊಡ್ತಾನೆ, ಇವ ಹೇಗೆ ಇಡ್ತಾನ ಇಲ್ವಾ ಅಂತ. ಆದ್ರೆ ದೇವತೆಗಳು ಹೇಗಂದ್ರೆ ಇಮಿಡಿಯೇಟ್ ನಿಮ್ಗೆ ತಥಾಸ್ತು ಮಾಡುದು. ಯಾಕಂದ್ರೆ ಈ ಭೌತಿಕ ಲೋಕ ಅವರಿಗೆ ಜವಾಬ್ದಾರಿ ಕೊಟ್ಟಿದ್ದಾರೆ. ಶಿವ, ದೇವಿ, ಗಣಪತಿ ಅವರೆಲ್ಲ ಇಮಿಡಿಯೇಟ್ ಆಗಿ ನಿಮ್ಗೆ ತಥಾಸ್ತು ಮಾಡ್ತಾರೆ, ನೀವು ಕೇಳಿದನ್ನು ಕೊಡ್ತಾರೆ. ಆದ್ರೆ ಕೃಷ್ಣ ಹಾಗೆ ಅಲ್ಲ, ಯೋಚನೆ ಮಾಡಿ ಕೊಡುದು, ಹೇಗೆ ಇವ ಇಟ್ಕೊಳ್ತಾನ. ಗೊತ್ತಾಯ್ತಾ? ಕರ್ಮ, ವಿಕರ್ಮ ಮತ್ತು ಅಕರ್ಮ. ಎಸ್, ಕರ್ಮ ಅಂದ್ರೆ ನೀವು ಒಳ್ಳೆ ಕೆಲಸ ಮಾಡುದು, ಅಂದ್ರೆ ಇನ್ನೊಬ್ಬರಿಗೆ ಸಹಾಯ ಮಾಡುದು, ಮತ್ತೆ ಯಾವುದೇ ಬೇಡದು ಮಾಡುದಿಲ್ಲ, ಇದೆಲ್ಲ ಕರ್ಮ. ಕರ್ಮದಲ್ಲಿ ಎಂತ ಆಗ್ತದೆ ಅಂದ್ರೆ ನೀವು ಪುಣ್ಯ ಗಳಿಸ್ತೀರಿ. ಪುಣ್ಯ ಅಂದ್ರೆ ನಿಮ್ಮ ಅಕೌಂಟ್ ಅಲ್ಲಿ ಹೇಗೆ ಹಣ ಇರ್ತದೆ ಹಾಗೆ ಪುಣ್ಯ ಕೊಡುವುದು ಕರೆನ್ಸಿ. ಇದರಲ್ಲಿ ಎಂತ ಆಗ್ತದೆ, ನಿಮ್ಗೆ ಸ್ವರ್ಗಲೋಕಕ್ಕೆ ಹೋಗ್ಬೋದು, ಬ್ರಹ್ಮಲೋಕಕ್ಕೆ ಹೋಗ್ಬೋದು, ಜನಲೋಕಕ್ಕೆ ಹೋಗ್ಬೋದು, ತಪೋಲೋಕಕ್ಕೆ ಹೋಗ್ಬೋದು, ಮಹಾಲೋಕಕ್ಕೆ ಹೋಗ್ಬೋದು, ಮತ್ತೆ ಆತಲಕ್ಕೆ ಹೋಗ್ಬೋದು, ವಿತಲ, ಸೂತಲ, ತಲತಲ, ರಸತಲ, ಪಾತಲ, ಹೀಗೆ ಬೇರೆ ಬೇರೆ ಲೋಕ ಉಂಟು, ಅಲ್ಲಿ ಹೋಗ್ಬೋದು. ಆದರೆ ಅದು ಇದೆಯಾ ಸ್ವಾಮಿ? ಲೋಕಗಳೆಲ್ಲ ಇದೆಯಾ? ಅದು ನಿಜನಾ? ಈಗ ಅಂತಂದ್ರೆ ನೋಡಿ, ನಮ್ಮ ವಿಷಯ ಅಂತಂದ್ರೆ ಫಸ್ಟಿಗೆ ನೀವು ಭಕ್ತಿಯಲ್ಲಿ ನೀವೀಗ ಕಲೀಲಿಕ್ಕೆ ಬಂದಿದ್ದೀರಿ, ನೀವು ಫಸ್ಟ್ ಶ್ರದ್ಧಾ ಹಾಕ್ಬೇಕು. ಹೇಗೆಂದ್ರೆ ನಿಮ್ಗೆ ಒಂದು ಉದಾಹರಣೆ ಕೊಡ್ತೇನೆ ಇದಕ್ಕೆ. ನೋಡಿ, ಬ್ರಿಟಿಷರು 1857ರಲ್ಲಿ ಭಾರತಕ್ಕೆ ಬಂದಾಗ ಅವ್ರು ಹೇಳಿದ್ರು, ದೀಸ್ ಬ್ಲಡಿ ಇಂಡಿಯನ್ಸ್ ದೇ ಆರ್ ಪುಟಿಂಗ್ ಕೌಡಂಗ್ಸ್ ಓವರ್ ದಿ ವಾಲ್ ಅಂತ ಹೇಳಿದ್ರು ಎಲ್ಲ ಮನೆಯಲ್ಲಿ. ಅದಕ್ಕೆ ಅವ್ರು ತಮಾಷೆ ಮಾಡ್ಲಿಕ್ಕೆ ಸ್ಟಾರ್ಟ್ ಮಾಡಿದ್ರು. ಮತ್ತೆಂತ ಆಯ್ತಾ ಅಂದ್ರೆ ಭಾರತದ ಜನರು ಇದು ಅವರ ಪುರಾತನ ಕಾಲದಿಂದ ಹಾಕ್ತಾ ಇದ್ದಾರೆ ಸೆಗಣಿಯನ್ನು, ಹಸುವಿದು ಗೊಬ್ಬರವನ್ನು. ಮತ್ತೆ ಅವರೊಂದು 50 ವರ್ಷದ ನಂತರ ಎಕ್ಸ್ಪೆರಿಮೆಂಟ್ ಎಲ್ಲ ಮಾಡಿದ್ರು. ಎಕ್ಸ್ಪೆರಿಮೆಂಟ್ ಮಾಡಿದ ಮೇಲೆ, ರಿಸರ್ಚ್ ಮಾಡಿದ ಮೇಲೆ ಹೇಳಿದ್ರು, ಇದು ಕೌಡಂಗ್ ಪ್ಯೂರ್ ಅಂತ. ಅವ್ರದ್ದು ಟೈಮ್ ಎಲ್ಲ ಉಳಿತು. ಹಾಗೆ ನೀವು ಕೂಡ, ನಿಮ್ಗೆ ಈಗ ನಿಜ ಗೊತ್ತಿಲ್ಲ, ನೀವು ಕೇಳ್ಬೇಕು. ಕೇಳುದಂದ್ರೆ ಶಾಸ್ತ್ರದಲ್ಲಿ ಎಂತ ಉಂಟು ಅದನ್ನ ನೀವು
ಕೇಳ್ಬೇಕು, ಗೊತ್ತಾಗ ಮಾತಾಜಿ. ನಿಮ್ಗೆ ಈಗ ನಂಬಿಕೆ ಇಲ್ಲ, ನೀವು ಇಲ್ಲ ಇಲ್ಲ, ಶಾಸ್ತ್ರದಲ್ಲಿ ನಂಬಿಕೆ ಅಲ್ಲ ಸ್ವಾಮಿ, ಹಾ? ನಂಬಿಕೆ ಅಲ್ಲ. ನಾನು ಹೇಳೋ ಒಂದು ಕ್ವಶನ್, ಒಂದ್ ನಿಮಿಷ. ಹಾ. ಇವಾಗ ನಾವು ಈ ದೇಹ ಸ್ಥೂಲ ಶರೀರ ಸತ್ತ ಮೇಲೆ ಸುಟ್ಟಾಗ್ತಿವಿ, ಹಾ. ಆತ್ಮ ಮಾತ್ರ ಮೇಲೋಗುತ್ತೆ. ಹಾ. ಆ ಆತ್ಮಕ್ಕೆ ಪನಿಷ್ಮೆಂಟ್ ಕೊಡ್ತಾರೋ, ದೇಹಕ್ಕೆ ಪನಿಷ್ಮೆಂಟ್ ಕೊಡ್ತಾರೋ? ನೋಡಿ ಮಾತಾಜಿ, ನೀವ್ ನೀವು ಅಂದ್ರಲ್ಲ ಸ್ವರ್ಗ ನರಕ ಅಂತ, ಅಲ್ಲಿ ದೇಹ ಅದಕ್ಕೆ ಏನಲ್ಲ. ನಾನು ನೋಡಿ ಮಾತಾಜಿ, ಒಂದ್ ನಿಮಿಷ ಮಾತಾಜಿ. ಆತ್ಮಕ್ಕೆ ದೇಹ ಹೆಂಗೆ ಏನು ಅಲ್ಲ ಪನಿಷ್ಮೆಂಟ್ ಅಂತ ನೋಡಿ. ಕೇಳ್ತಾರೆ. ಪನಿಷ್ಮೆಂಟ್ ದೇಹ ಏನು ಅಲ್ಲ, ದೇಹವನ್ನು ಸುಡುದು ನಾವು ಸತ್ತ ಕೂಡ್ಲೆ. ಎಲ್ಲವೂ ಆತ್ಮ, ಗೊತ್ತಾಯ್ತಾ ಮಾತಾಜಿ? ಹಾ ನೀವ್ ಹೇಗಂದ್ರೆ ನೋಡಿ ಮಾತಾಜಿ, ಈಗ ಇದು 4ನೇ ಅಧ್ಯಾಯ, ನಿಮ್ದು ಹೌದು. ಎಂತೆಲ್ಲ ಪ್ರಶ್ನೆ ಉಂಟು ಇದಕ್ಕೆಲ್ಲ. ಹೇಗಂದ್ರೆ ನೋಡಿ, ಹ್ಮ್. ಅರ್ಜುನ ನಿತ್ಯ ಸಿದ್ಧ, ಅವನಿಗೆ ಆಕ್ಚುಲಿ ಅವ ಕರೆಕ್ಟ್ ಇದ್ದಾನೆ, ಅವನಿಗೆ ಯಾವುದೇ ಗೊಂದಲ ಇಲ್ಲ. ಆದ್ರೆ ಕೃಷ್ಣ ಅವನನ್ನು ಭ್ರಮೆಗೆ ತಂದದ್ದು, ಯಾಕಂದ್ರೆ ಭಗವದ್ಗೀತೆ ಹೇಳಲಿಕ್ಕೆ. ಈಗ ಕೃಷ್ಣ ಕ್ವಶನ್ ಕೇಳ್ತಾನೆ, ಯಾರ ಪರವಾಗಿ? ನಮ್ಮ ಪರವಾಗಿ ಕೇಳೋದು. ಹಾಗಾಗಿ 18 ಅಧ್ಯಾಯದಲ್ಲಿ ಇದೆಲ್ಲ ಉಂಟು. ನೀವು ಕೇಳ್ತಾ ಕೇಳ್ತಾ ನಿಮ್ಗೆ ಎಲ್ಲ ಗೊತ್ತಾಗ್ತದೆ ಮಾತಾಜಿ. ಯಾಕಂದ್ರೆ ನೀವು ಗಿಡವನ್ನು ನಟ್ಟಿದ್ರೆ ಇಮಿಡಿಯೇಟ್ ಆಗಿ ಅದು ಫಲ ಕೊಡುವುದಿಲ್ಲ, ಟೈಮ್ ಇಡ್ತದೆ. ಅದೇ ರೀತಿ ನೀವು ತಾಳ್ಮೇಲೆ ಇರಿ, 18 ದಿವಸ ಹೋಗುವಾಗ ನಿಮ್ಗೆ ಎಲ್ಲವೂ ತಿಳಿತದೆ. ಇಷ್ಟೇ ಹೇಳ್ಬೋದು. ಆಯ್ತು. ವಿಕರ್ಮ ಮತ್ತು ಅಕರ್ಮ ಹಿಂಗೆ? ವಿಕರ್ಮ ಅಂದ್ರೆ ಬೇಡದ ಚಟುವಟಿಕೆ, ಅಕರ್ಮ ಅಂದ್ರೆ ಕೃಷ್ಣನ ಬಗ್ಗೆ ಚಟುವಟಿಕೆ. ಜ್ಞಾನ ಪಡೆಯುವುದು ಯಜ್ಞದ ಮೂಲಕ. ಹೆಂಗೆ ಸ್ವಾಮಿ ಅದು? ಎಲ್ಲರೂ ಯಜ್ಞ ಮಾಡಕ್ಕಾಗತ್ತಾ? ಜ್ಞಾನ ಪಡೆಯುವುದು ಯಜ್ಞದ ಮೂಲಕ ಅಂದ್ರೆ ನೋಡಿ, ಕಲಿಯುಗಕ್ಕೆ ಹರಿನಾಮ 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 ಏವ ಕೇವಲಂ ಕಲೋ ನಾಸ್ತಿ ಏವ ನಾಸ್ತಿ ಏವ ನಾಸ್ತಿ ಗತಿರನ್ಯತ. ಇದು ಯಾರು ಹೇಳಿದ್ರು? ವೇದವ್ಯಾಸರು ಹೇಳಿದ್ರು. ಅಂದ್ರೆ ಹರಿನಾಮ ಹರಿನಾಮ ಹರಿನಾಮ. ಒಂದು ಸರ್ತಿ ವೇದವ್ಯಾಸ ಹೇಳಿದ್ರೆ ಅದು ಇಂಪಾರ್ಟೆಂಟ್, 2 ಸರ್ತಿ ಹೇಳಿದ್ರೆ ಅದು ವೆರಿ ಇಂಪಾರ್ಟೆಂಟ್, 3 ಸರ್ತಿ ಹೇಳಿದ್ರೆ ವೆರಿ ವೆರಿ ಇಂಪಾರ್ಟೆಂಟ್. ಹೇಳಿದ್ದಾರೆ ಹರಿನಾಮ 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 ಏವ ಕೇವಲಂ, ಮತ್ತೆ ಕಲೋ ನಾಸ್ತಿ ಗತಿರನ್ಯತ, ಬೇರೆ ಯಾವುದು ಉಪಾಯ ಇಲ್ಲ. ಹಾಗಾಗಿ ಯಜ್ಞ ಅಂದ್ರೆ ಸಂಕೀರ್ತನ ಯಜ್ಞ ಮಾಡ್ಬೇಕು. ಸರಿ. ಜ್ಞಾನವನ್ನು ಪಡೆಯುವ ವಿಧಾನಗಳು? ಜ್ಞಾನವನ್ನು ಪಡೆಯುವ ವಿಧಾನ ಅಂತಂದ್ರೆ ತದ್ವಿಧಿ ಪ್ರಣಿಪಾತೇನ, ನಾವು ಸರಿಯಾದ ಸಂಪ್ರದಾಯದಲ್ಲಿ ಬಂದ ಗುರುವಿನ ಬಳಿ ಹೋಗ್ಬೇಕು. ಮತ್ತೆ ಫಸ್ಟಿಗೆ ಅಂತಂದ್ರೆ ಕ್ವಶನ್ ಮಾಡುದಲ್ಲ, ಫಸ್ಟಿಗೆ ನಾವು ಶರಣಾಗತ ಆಗ್ಬೇಕು. ಶರಣಾಗತ ಅಂದ್ರೆ ಎಂತ? ಶರಣಾಗತ ಅಂದ್ರೆ ಈಗ ನಿಮಗೆ ಒಂದು ಇಚ್ಛೆ ಉಂಟು, ನಿಮ್ಗೆ ಒಂದು ಟಿವಿ ಧಾರಾವಾಹಿ ನೋಡುದು ಇಚ್ಛೆ ಉಂಟು, ನಿಮ್ಮ ಗುರು ಹೇಳ್ತಾರೆ ನೀನು ಧಾರಾವಾಹಿ ನೋಡ್ಬಾರ್ದು ಅಂತ. ಅಲ್ಲ, ಆ ಇಚ್ಛೆ ಇಲ್ಲ ಸ್ವಾಮಿ, ದೈವ ಕಾಣ್ಬೇಕು ಅನ್ನೋ ಇಚ್ಛೆ. ಹೇಳಿದ್ ಜಸ್ಟ್ ನಾನು ಎಕ್ಸಾಂಪಲ್ ಹೇಳಿದ್ದು, ನೀವು ಅದನ್ನ ಇದು ಹೇಳಿದ್ದು. ಈಗ ನಿಮ್ಗೆ ಒಂದು ಇಚ್ಛೆ ಉಂಟು, ಆದ್ರೆ ಗುರು ಮತ್ತೆ ಕೃಷ್ಣ ಹೇಳ್ತಾರೆ ಅದನ್ನ ನೋಡ್ಬಾರ್ದು, ಅದನ್ನ ನೀವು ಮಾಡ್ಬಾರ್ದು. ಮತ್ತೆ ನಿಮ್ಗೆ ಇಚ್ಛೆ ಇಲ್ಲ, ಗುರು ಮತ್ತೆ ಕೃಷ್ಣ ಹೇಳ್ತಾರೆ ಜಪ ಮಾಡ್ಬೇಕಂತ, ಆಗ ನೀವು ಮಾಡ್ಬೇಕು. ಹಾಗಾಗಿ ಶರಣಾಗತಿ ಅಂದ್ರೆ ನಿಮ್ಮ ಇಚ್ಛೆಯನ್ನು ಬಿಟ್ಟು ಗುರು ಮತ್ತೆ ಕೃಷ್ಣನ ಇಚ್ಛೆ ಪ್ರಕಾರ ನೀವು ಹೋಗ್ಬೇಕು, ಇದು ಶರಣಾಗತಿ. ಹರೇ ರಾಮ್. ಹರೇ ಕೃಷ್ಣ ಹರೇ ಕೃಷ್ಣ ಹರೇ ಕೃಷ್ಣ ಹರೇ ಕೃಷ್ಣ. ಹೇಳಿ ಮಾತಾ. ಎಸ್ ಮಾತಾ. ನಂಗೊಂದು ಉಂಟು, ನಂಗೆ ಖಾಲಿ ದೇವರು ಮತ್ತು ದೇವತೆಯ ಡಿಫ್ರೆನ್ಸ್ ಹೇಳಿ. ದೇವರು ಮತ್ತೆ ದೇವತೆಯ ಡಿಫ್ರೆನ್ಸ್ ನೋಡಿ. ನಾನು ದೇವತೆಯದು ಫಸ್ಟ್ ದೇವತೆಯ ಬಗ್ಗೆ ಹೇಳ್ತೇನೆ. ಬ್ರಹ್ಮ ಗರ್ಭೋದಯ ವಿಷ್ಣುದು ಆ ಹೊಕ್ಕಳಿನಿಂದ ಹುಟ್ಟುದು. ಹೊಕ್ಕಳಿಂದ ಹುಟ್ಟಿದ ಕೂಡಲೇ ಎಂತ ಆಗ್ತದೆ ಅಂದ್ರೆ ಅವನಿಗೆ ಎಂತ ಮಾಡ್ಬೇಕಂತ ಗೊತ್ತಿಲ್ಲ. ಮತ್ತೆ ಅವ ಕೆಳಗಿರ್ತಾನೆ, ಮೇಲೆ ಮೇಲೆ ಗರ್ಭೋದಯ ವಿಷ್ಣುನ ಮೇಲೆ 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 ಹೋಗುವಾಗ ಗರ್ಭೋದಯ ವಿಷ್ಣು ಎಂತ ಮಾಡ್ತಾನೆ ಅಂದ್ರೆ ಟಪ್ ಅಂತ ಒಂದು ಡ್ರಾಪ್ ಸೌಂಡ್ ಬರ್ತದೆ. ಬ್ರಹ್ಮ ಎಷ್ಟು ಇಂಟೆಲಿಜೆಂಟ್ ನೋಡಿ, ಆ ಟಪ್ ಅಂತ ಸೌಂಡಿಗೆ ಅವ ಎಣಿಸ್ತಾನೆ ನಾನು ಇನ್ನು ತಪಸ್ ಮಾಡ್ಬೇಕಂತ. ಮತ್ತೆ ತಪಸ್ ಮಾಡ್ಲಿಕ್ಕೆ ಹೋಗ್ತಾನೆ. ಮತ್ತೆ ಎಷ್ಟೋ ಕೋಟಿಗಟ್ಟಲೆ ವರ್ಷ ತಪಸ್ ಮಾಡಿದ ಮೇಲೆ ಮತ್ತೆ ಕೃಷ್ಣ ಬಂದು ಅವನಿಗೆ ಎಲ್ಲ ಹೇಳಿಕೊಡ್ತಾನೆ. ಹಾಗಾಗಿ ಎಲ್ಲ ದೇವತೆಗಳು ಕೃಷ್ಣನ ಆದೇಶದಲ್ಲಿ ಕೆಲಸ ಮಾಡುವುದು. ಆದ್ರೆ ಕೃಷ್ಣ ಸ್ವರಾಟ್, ಇಂಡಿಪೆಂಡೆಂಟ್. ಮಾತಾಜಿ, ಆದ್ರೆ ನಮ್ಮಕ್ಕಿಂತ ಮೇಲೆ ದೇವತೆಯರು ಅದು ಯಾವಾಗ್ಲೂ 100%. ನಾವು ಏನು ಅಲ್ಲ, ಅದಕ್ಕೆ ನಾನು ತೋರಿಸುದು. ಬ್ರಹ್ಮನ 1,00,000 ವರ್ಷ ಇದು ನಮ್ಮ 1,00,000 ವರ್ಷ, ಬ್ರಹ್ಮನ 1 ಸೆಕೆಂಡ್. ನೀವ್ ಎಣಿಸಿ, ನಾವು ಬ್ರಹ್ಮನೆದುರು ಏನು ಅಲ್ಲ. ಹಾಗೆ ಬ್ರಹ್ಮನ ಸೃಷ್ಟಿ ಮಾಡಿದ್ದು ಕೃಷ್ಣ, ಕೃಷ್ಣನೆದುರು ಏನು ಅಲ್ಲ. ಬ್ರಹ್ಮ ಬೇಡಿ ಇಂದ್ರ ಅವರೆಲ್ಲ ಎಲ್ಲ ನೋಡಿ, ಫಸ್ಟ್ ಬ್ರಹ್ಮ ಮತ್ತೆ ಇಂದ್ರ ಎಲ್ಲ ಬರೋದು. ಅರೆ ನಾವು ಬ್ರಹ್ಮ ವಿಷ್ಣು ಮಹೇಶ್ವರ ಅಂತ ಒಂದು ಮಾಡ್ತೇವಲ್ವಾ, ಇಂದ್ರನನ್ನು ಸ್ವಲ್ಪ ಲೋ ಲೆವೆಲ್ಗೆ ತಕೊಳ್ತೇವೆ, ಅದಕ್ಕೆ ಹೇಳಿದೆ. ಅಲ್ಲ, ಅದು ನಾವು ತಗೊಳ್ಳುದು, ಅದು ನಾವು ಹಾಗೆ ತಗೊಳ್ಳುದಿಲ್ಲ.
ಅದು ನೀವು ನಾವು ಹಾಗೆ ತಗೊಳ್ಳುದಿಲ್ಲ, ನಮಗೆ ಶಾಸ್ತ್ರದಲ್ಲಿ ಎಲ್ಲ ಉಲ್ಲೇಖ ಉಂಟು. ಎಲ್ಲರೂ ಒಂದೇ, ಹಾ ಎಲ್ಲ ದೇವತೆಗಳಂದ್ರೆ ಎಲ್ಲರೂ ಒಂದೇ ಅವರೇ, ಎಲ್ಲ ಒಂದೇ. 33,000 ದೇವತೆಗಳಿದ್ದಾರೆ, ಎಲ್ಲರೂ ಕೃಷ್ಣನ ಹಾದಿಯಲ್ಲಿ ಕೆಲಸ ಮಾಡುದು. ಈಗ ಹೇಗಂದ್ರೆ ಒಂದು ಕಂಪನಿದು MD ಇದ್ದಾನೆ, ಮ್ಯಾನೇಜಿಂಗ್ ಡೈರೆಕ್ಟ್, ಅವನ ಅಂಡರ್ ತುಂಬಾ ಮಂದಿ ಇರ್ತಾರೆ, ಎಕ್ಸಿಕ್ಯೂಟಿವ್ ಬೋರ್ಡ್ ಡೈರೆಕ್ಟರ್ಸ್ ಎಲ್ಲ. ಆತರ ದೇವತೆಗಳೆಲ್ಲ ಅದು ಬೇರೆ ಬೇರೆ ಕೊಟ್ಟಿದ್ದಾನೆ. ಅಂದ್ರೆ ಗರ್ಭದೇವಿ ವಿಷ್ಣು ಹೇಗೆ ಅಂದ್ರೆ ಅವರು ಯೋಗ ನಿದ್ರೆಯಲ್ಲಿರುವಾಗ 1000 ಬ್ರಹ್ಮಾಂಡ ಸೃಷ್ಟಿ ಮಾಡ್ತಾರೆ. ಬೇರೆ ಬೇರೆ ಬ್ರಹ್ಮಾಂಡ ಉಂಟು, ಬೇರೆ ಬೇರೆ ಬ್ರಹ್ಮಾಂಡದಲ್ಲಿ ಬೇರೆ ಬೇರೆ ಅವರಿಗೆ ಜವಾಬ್ದಾರಿ ಕೊಟ್ಟಿದ್ದಾರೆ. ಇದೆಲ್ಲ ಶಾಸ್ತ್ರದಲ್ಲಿ ಉಂಟು. ಓಕೆ. ಎಸ್. ಹರೇ ಕೃಷ್ಣ. ಯಾರಾದ್ರೂ ಪ್ರಶ್ನೆ ಉಂಟಾ? ಹರಿ ಓಂ. ಹರೇ ಕೃಷ್ಣ. ಈ ಕ್ಯಾಲ್ಕುಲೇಷನ್ ಹೇಗ್ ಮಾಡ್ತಾರೆ? ಯಾವ್ದು ಕ್ಯಾಲ್ಕುಲೇಷನ್? ಯುಗಗಳ ಕ್ಯಾಲ್ಕುಲೇಷನ್. ಯುಗಗಳ ಕ್ಯಾಲ್ಕುಲೇಷನ್ ಎಲ್ಲ ಭಾಗವತಮಲ್ಲಿ ಉಂಟು, ನಾವು ಭಾಗವತದಿಂದ ತೆಗ್ದದ್ದು. ಧನ್ಯವಾದ. ಹರೇ ಕೃಷ್ಣ. ಹೇಳಿ ಸರ್. ಕೃಷ್ಣರಾಜ್ ನಿಮ್ದು ಮ್ಯೂಟ್ ಅಲ್ಲಿ ಉಂಟು, ಮ್ಯೂಟ್. ಯಾರು ಹೇಳಿ, ಯಾರು ಬೇರೆ ಯಾವ್ದು ಪ್ರಶ್ನೆ ಉಂಟಾ? ಓಕೆ, ಆಗ ನಾವು ಮುಕ್ತಾಯ ಮಾಡುವ. ನನಗೆ ಇನ್ನೊಂದು ಕ್ಲಾಸ್ ಉಂಟು. ವಾಂಚಾ ಕಲ್ಪತರೋ ವಿಶ್ಯ ಕೃಪಾ ಸಿಂಧು ಬೇಯವಚ ಪತಿತನಾಂ ಪಾವನಿಯೋಭ್ಯೋ ವೈಷ್ಣವೇಭ್ಯೋ ನಮೋ ನಮಃ. ಅನಂತ ಕೋಟಿ ವೈಷ್ಣವೃಂದಕಿ ಜೈ. ನಾಳೆ ಹರೇ ಕೃಷ್ಣ. ಹರೇ ಕೃಷ್ಣ. ಸರ್ ನಿಮ್ಮದು ಒಳ್ಳೇದಿತ್ತು ಪ್ರೋಗ್ರಾಮ್, ಇದು ಹೇಳಿದ್ದು ಒಳ್ಳೇದಿತ್ತು. ಥ್ಯಾಂಕ್ ಯು ವೆರಿ ಮಚ್. ನಮ್ಮ ಆಚಾರ್ಯರು ನೋಡಿ ಕಾಣ್ತದಲ್ಲ ನಿಮ್ಗೆ, ನಮ್ಮ ಆಚಾರ್ಯ ಹೇಳಿದನ್ನು ರಿಪೀಟ್ ಮಾಡುದು ಅಷ್ಟೇ. ಪ್ರಭುಪಾದ ಹೇಳಿದನ್ನು ರಿಪೀಟ್ ಮಾಡುದು. ನೀವೇ ಹೇಳಿ ಸ್ವಾಮಿ ಯಾವಾಗ್ಲೂ. ಹರೇ ಕೃಷ್ಣ. ಧನ್ಯವಾದಗಳು ಗುರೂಜಿ. ಜೈ ಕೃಷ್ಣ. ಚೆನ್ನಾಗಿತ್ತು ಪ್ರಭುಜಿ.